ಭಕ್ತರಿಸಲು ವಿಘ್ನರಾಜನು ಭಕ್ತರಿಸಲು ವಿಘ್ನರಾಜನು ಭಕ್ತಿಯಾಗಿ ಮೂರ್ತಿ ನಮ್ಮ ದೇವನು ಸುರರು ಕೂಡ ಬಂದು ಪಾದ ಸೇವೆಯನ್ನು ಕೈಯೊತ್ತುವರು ಭಕ್ತರಿಸಲು ವಿಘ್ನರಾಜನು ಭಕ್ತರಿಸಲು ವಿಘ್ನರಾಜನು ಒಮ್ಮೆ ಶ್ರುತಿಯ ಹಬ್ಬದಂದು ಭಾರಿ ತಗೆಯ ಪಕ್ಷವನಿತ್ತು ಆಲುವದೇವ ಭಕ್ತರಿಸಲು ವಿಘ್ನರಾಜನು ಭಕ್ತರಿಸಲು ವಿಘ್ನರಾಜನು
गणपति हृदया ಹಸ್ತ ಚಾಮರಕರ್ಣ ವಿಳಂಬಿತ ಸೂರ್ಯೋತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶಿವಗಣಗೆ ಹುದಯ್ಯ ಎಲ್ಲ ತಂದೆ ಕಾಲೋ ನಮ್ಮ ಕರಿಮುಖ ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ಓದುವುದು ಭೀತಿ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ 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 ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈಗಾಗಲೇ ಮಾಧ್ಯಮಗಳ ಮುಖಾಂತರ ಹರಿದಾಡಿದೆ.
ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಳೆದ ಸುಮಾರು 30-40 ವರ್ಷಗಳಿಂದ ಆರಾಧನೆ ಮಾಡುತ್ತಿದ್ದಂತ ಗಣೇಶ ಹಬ್ಬ, ಚೌತಿ ಹಬ್ಬವನ್ನ ಈ ಸಲ ಆಚರಣೆ ಮಾಡುವಲ್ಲಿ ವಿಘ್ನಗಳನ್ನ ತಂದೊಡ್ಡಿದ್ದಾರೆ. ಅಂತ ವಿಘ್ನಗಳ ನಿವಾರಣೆಗೆ ಶ್ರೀ ಮಹಾಗಣಪತಿಯನ್ನ ಭಜನೆ ಮುಖಾಂತರ ಈ ಸ್ಥಳದಲ್ಲಿ ನಾವು ಎಚ್ಚರಿಕೆಯ ಸಂದೇಶವನ್ನ ವಿಶ್ವವಿದ್ಯಾಲಯದ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸರ್ಕಾರದ ಅಧಿಕಾರಿಗಳಿಗೆ ಮುಟ್ಟುವುದಕ್ಕೋಸ್ಕರ ಭಜನೆ ಮುಖಾಂತರ ನಾವೊಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. Bye.
Jai
ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಅಸತು ಸದ್ಗಮಯ ತಮಸೋ ಜ್ಯೋತಿರ್ಗಮಯ ಬುದ್ಧೋ ಅಮೃತಂಗಮಯ ಇದು ಕೇವಲ ಒಂದು ಕಾರಣ ಮಾತ್ರವಲ್ಲ. ಹೀಗೆ ಮಹಾಗಣಪತಿಯ ಹಬ್ಬ ಇರ್ಬೋದು ಅಥವಾ ಯಾವುದೇ ಒಂದು ರಾಜಕೀಯ ಪುಡಾರಿಗಳು ನಮ್ಮ ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡುತ್ತಿರುವಂತ ಇಂಥ ಅನೇಕ ಸಂಗತಿಗಳನ್ನು ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಬಹಳ ಪುಣ್ಯ ದಿನ. ವಿಶ್ವದ ಎಲ್ಲ ನಾಯಕರು ಕೂಡ ರಾಷ್ಟ್ರದ ರಾಜಧಾನಿಯಲ್ಲಿ ಒಂದಾಗಿದ್ರೆ ನಮ್ಮಂತ ಎಲ್ಲ ಸಮಾನ ಮನಸ್ಕ ಹಿಂದೂ ಬಾಂಧವರು ನಾವೆಲ್ಲ ಇವತ್ತು ಕೇಂದ್ರ ಮೈದಾನ ಅಸೈಗೋಳಲ್ಲಿ ಒಂದಾಗಿರುವಂತಹ ಉದ್ದೇಶ ಒಂದೇ. ಎಲ್ಲ ವಿಘ್ನಗಳನ್ನ ದೂರ ಮಾಡತಕ್ಕಂತಹ ಮಹಾಗಣಪತಿಯ ಹಬ್ಬಕ್ಕೆ ವಿಘ್ನ ಬಂದಿರತಕ್ಕಂಥ ಈ ಒಂದು ಕಷ್ಟ ಕಾಲದಲ್ಲಿ ನಾವೆಲ್ಲರೂ ಕೂಡ ಒಂದಾಗದಿದ್ದರೆ ಖಂಡಿತವಾಗಿ ಕೂಡ ನಮಗೆ ಮಹಾಗಣಪತಿ ಅಥವಾ ನಾವು ನಂಬಿರತಕ್ಕಂಥ ದೈವ ದೇವರು ಖಂಡಿತ ನಮ್ಮನ್ನು ಕ್ಷಮಿಸಲಾರರು. ಹಾಗಾಗಿ ಈ ಧರ್ಮಕ್ಕೆ ಜೊತೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಏನು ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನ, ಯಾವಾಗ ಧರ್ಮವನ್ನ ನಾವು ರಕ್ಷಣೆ ಮಾಡುತ್ತೇವೆಯೋ ಆಗ ಖಂಡಿತವಾಗಿ ನಾವು ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತದೆ ಅಂತ. ಹಾಗಾಗಿ ಈಗ ಧರ್ಮಕ್ಕೆ ಚ್ಯುತಿ ಬಂದಿದೆ ಅಂತ ಧರ್ಮವನ್ನ ಉಳಿಸಬೇಕು, ಸನಾತನ ಧರ್ಮವನ್ನ. ಇದು ಒಂದು ಚೌತಿ ಹಬ್ಬದ ನೆಪ ಮಾತ್ರ. ಇದಕ್ಕೆ ಈಗ ತಡೆ ಹುಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ಎಲ್ಲ ಹಬ್ಬಗಳಿಗೆ ಯಾವುದೇ ಇಲಾಖೆಗಳಲ್ಲಿ ಮಾಡತಕ್ಕಂಥ ಒಂದು ಆಯುಧ ಪೂಜೆ ಇರಬಹುದು ಅಥವಾ ಯಾವುದೇ ಹಬ್ಬಗಳನ್ನ ಮುಂದೆ ಆಚರಿಸಬಾರತಕ್ಕಂಥ ಒಂದು ಆದೇಶ ಹೊರಡಿಸಿದ್ರು ಕೂಡ ಆಶ್ಚರ್ಯ ಅಲ್ಲ. ಹಾಗಾಗಿ ನಮ್ಮ ಪರಿಸರದಲ್ಲಿ ಇವತ್ತು ಬಂದಿರತಕ್ಕಂಥ ಈ ವಿಘ್ನವನ್ನ ಶ್ರೀ ಮಹಾಗಣಪತಿ ದೇವರು ಸರಿ ಮಾಡಿಸಿಕೊಡ್ಬೇಕಂತಕ್ಕಂಥ ವಿನಂತಿಯನ್ನು ನಾವಿಲ್ಲಿ ಸಾಂಕೇತಿಕವಾಗಿ ಭಜನೆಯ ಮೂಲಕ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇಷ್ಟು ಹೊತ್ತು ಭಜನೆ ಮಾಡಿದಂಥ ಎಲ್ಲ ಭಜಕರಿಗೆ ಮನೆಯಿರತಕ್ಕಂಥ ತಾವೆಲ್ಲರೂ ಕೂಡ ಚಪ್ಪಾಳೆ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಮತ್ತೊಮ್ಮೆ ಅನೇಕ ಮಂದಿಯಲ್ಲಿ ಹೊರಗೆ ನಿಂತಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಸಭಾಂಗಣದ ಒಳಗೆ ಬಂದು ಆಸೀನರಾಗುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಸಭಾ ಕಾರ್ಯಕ್ರಮದಂತೆ ನಾವು ಮುಂದೆ ಕೊಂಡೋಗ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ನಿಮ್ಮೆಲ್ಲರ ಆದರಣೀಯರು ವೃತ್ತಿಯಲ್ಲಿ ವೈದ್ಯ ಜೀವನವನ್ನು ಮಾಡ್ತಾ ಇದ್ರು ಕೂಡ ಬಹುಶಃ ಅವರು ವೈದ್ಯಕೀಯ ವೃತ್ತಿಯನ್ನು ಮಾಡಿಕೊಂಡಿದ್ರೆ ಇವತ್ತು ಕೋಟ್ಯಾಂತರ ದುಡ್ಡನ್ನು ಗಳಿಸಬಹುದಿತ್ತು. ಆದರೆ ಇಂಥ ಎಳೆ ವಯಸ್ಸಿನಲ್ಲಿ ಕೂಡ ಆ ಒಂದು ವೃತ್ತಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಸಮಾಜಕ್ಕೆ ಬಂದಿರತಕ್ಕಂಥ ರೋಗವನ್ನು ಗುಣಪಡಿಸುವಂಥ ಕೆಲಸವನ್ನ ಸದಾ ನಮ್ಮೊಂದಿಗೆ ಮಾಡುತ್ತಿದ್ದು ಮಲಗಿದಂಥ ಹಿಂದೂ ಸಮಾಜವನ್ನ ಸದಾ ಎಚ್ಚರಗೊಳಿಸಿರುವಂಥ ನಿಮ್ಮೆಲ್ಲರ ಆದರಣೀಯರಾಗಿರುವಂಥ ಡಾಕ್ಟರ್ ಕೆಲ್ಲಡ್ಕ ಪ್ರಭಾಕರ್ ಭಟ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಂತ ನಿಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. बोलो भारत माता के, सनातन हिंदू धर्म के, बोलो भारत माता के, गंगा माता की, गो माता की, श्री महागणपति देवर ಪಾದಾರಂಭಕ್ಕೆ ಗೋವಿಂದ ಅನ್ನಿ ಗೋವಿಂದ. ಹಾಗೆ ಹಿರಿಯರು ಆಗಿರತಕ್ಕಂಥ ಶ್ರೀಯುತ ನರಸುಗೌಡರವರು ಕೂಡ ಬಂದು ಆಸೀನರಾಗುವಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರು ಪ್ರಾಂತ ಕಾರ್ಯಕಾರಿಣಿ ಆಮಂತ್ರಿತ ಸದಸ್ಯರು ಹಾಗೂ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು. ಹಾಗೆ ಇವತ್ತಿನ ಈ ಭಜನೆಯಲ್ಲಿ ತಾವೆಲ್ಲರೂ ಕೂಡ ಬಹಳ ಶಿಸ್ತಿನಿಂದ ಭಾಗವಹಿಸಿದಿರಿ. ಆದರೂ ಕೂಡ ಈ ಭಜನೆಯನ್ನ ನಾವು ಒಂದು ವ್ಯಕ್ತಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೆವು. ಶ್ರೀಯುತ ರವಿ ಮಂಜನಾಡಿದವರ ನೇತೃತ್ವದಲ್ಲಿ ಬಹಳ ಉತ್ತಮವಾಗಿ ಸುಮಾರು 1 ಗಂಟೆಯ ಕಾಲ ಈ ಭಜನೆ ಇಲ್ಲಿ ಸಂಪನ್ನಗೊಂಡಿದೆ. ಶ್ರೀಯುತ ರವಿ ಮಂಜನಾಡಿಯವರು ಬಂದು ಮತ್ತೆ ಭಜನೆಯನ್ನು ಹಾಡುವುದರ ಮುಖಾಂತರ ಈ ಒಂದು ಸಣ್ಣ ಸಾಂಕೇತಿಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ, ನೀ ಫಲದಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಪೆವು ನಿನ್ನನು, ಕಾರ್ಯಸಿದ್ಧಿಪುದೆಮಗೆ ವಿನಾಯಕ, ಕಾರ್ಯಸಿದ್ಧಿಪುದೆಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಪೆವು ನಿನ್ನನು,
ವಿದ್ಯೆ ಸಿದ್ಧಿಪುದೆಮಗೆ ವಿನಾಯಕ ವಿದ್ಯೆ ಸಿದ್ಧಿಪುದೆಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಭಜನಾರಂಭದಿ ಭಜಿಪೆವು ನಿನ್ನನು ಭಜನೆ ಸಿದ್ಧಿಪುದಮಗೆ ವಿನಾಯಕ ಭಜನೆ ಸಿದ್ಧಿಪುದಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಭಾರತಾಂಬೆಯ ಪುಣ್ಯ ಮಣ್ಣನು ಸನಾತನ ಧರ್ಮವನ್ನು ನಮ್ಮ ಒಗ್ಗಟ್ಟನ್ನು ಉಳಿಸಿಕೊಡೋ ಗಣಪ ಕೃಷ್ಣ. ವಂದನೆಗಳು ಶ್ರೀಯುತ ರವಿ ಮಂಜನಾಡಿಯವರೇ. ಬಂಧುಗಳೇ, ಸಭಾಂಗಣದ ಮುಂಭಾಗದಲ್ಲಿ ನಮ್ಮ ಸಮಾಜದ ಬೇರೆ ಬೇರೆ ಸಂಘಟನೆಯ ಅನ್ಯಾನ್ಯ ಜವಾಬ್ದಾರಿಗಳನ್ನ ಹೊತ್ತಂಥ ಎಲ್ಲ ಹಿರಿಯರನ್ನು ನಾವು ಗೌರವಿಸ್ತಾ ಇದ್ದೇವೆ, ಗುರುತಿಸ್ಕೊಂಡಿದ್ದೇವೆ. ದಯಮಾಡಿ ಇಲ್ಲಿ ಯಾರ ವೈಯಕ್ತಿಕ ಹೆಸರನ್ನು ಉಲ್ಲೇಖ ಮಾಡುವುದಿಲ್ಲ. ಬಂದಿರತಕ್ಕಂಥ ನಿಮಗೆ ಗೊತ್ತಿದೆ, ನಿಮ್ಮನ್ನು ಗಮನಿಸಿರುವಂಥ ವಿಘ್ನ ನಿವಾರಕ ಮಹಾಗಣಪತಿ ನಿಮ್ಮೆಲ್ಲರನ್ನ ಗೌರವಿಸಿಕೊಂಡಿದ್ದಾನೆ. ಹಾಗಾಗಿ ಬಂದಿರತಕ್ಕಂಥ ಆದರಣೀಯ ಎಲ್ಲ ಸಮಾಜದ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತಂತಹ ಎಲ್ಲ ಮಹನೀಯರಿಗೆ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಬಹಳ ತಾಳ್ಮೆಯಿಂದ ಇಷ್ಟು ಹೊತ್ತು ಇರುವಂಥ ಚಿಕ್ಕ ಪುಟಾಣಿಗಳಿಗೂ ಶ್ರದ್ಧೆಯ ತಾಯಂದಿರಿಗೂ ಬಂದಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಬಂದಿರತಕ್ಕಂಥ ದೃಶ್ಯ ಮಾಧ್ಯಮದವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ದಿಕ್ಸೂಚಿ ಭಾಷಣವನ್ನು ಮಾಡಬೇಕು ಅಂತ ಹಿರಿಯರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರಲ್ಲಿ ನಿಮ್ಮೆಲ್ಲರ ಪರವಾಗಿ ಕಳಕಳ ವಿನಂತಿಯನ್ನು ಮಾಡ್ತಿದ್ದೆ. ಮತ್ತೊಮ್ಮೆ ಘೋಷಣೆ ಕೂಗ. ಕೈ ಎತ್ತಿ, ಎರಡು ಕೈ ಎತ್ತಿ, ವಿಶ್ವಾಸ ನಂಬಿಕೆಯ ಆಧಾರದ ಮೇಲೆ ಘೋಷಣೆ ಕೂಗೋಣ. ಭಾರತ್ ಮಾತಾ ಕಿ ವಂದೇ, ಜೈ ಶ್ರೀರಾಮ್. ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಮಹಾಗಣಪತಿ ಭಕ್ತ ಸಮಿತಿಯವರು ಆಯೋಜನೆ ಮಾಡಿದಂಥ ಈ ಭಜನಾ ಕಾರ್ಯಕ್ರಮ ಪ್ರತಿಭಟನೆ ಅಂತ ಹೇಳಬೇಕೋ ಬೇಡವಾ ಅಂತ ಮನಸ್ಸಿನಲ್ಲಿದೆ ನನಗೆ. ಆದರೂ ದುರ್ದೈವ ಕೆಲವು ಬಾರಿ ಹಾಗೆ ಆಗಿಬಿಡುವಂಥ ಸಾಧ್ಯತೆಗಳಿದೆ. ಕಾರ್ಯಕ್ರಮದ ಮೊದಲಿಗೆ ನಾನು ವಿಶೇಷವಾದಂಥ ಒಂದು ಆನಂದದ ಸಂಗತಿ ನನಗೆ ಆಗಿರುವಂಥದ್ದು, ಇವತ್ತು ಈ ಭಜನಾ ಕಾರ್ಯಕ್ರಮದಲ್ಲಿ ಮಕ್ಕಳು, ತರುಣರು, ತರುಣಿಯರು ಸೇರಿದ್ದೀರ. ನಿಮಗೆಲ್ಲರಿಗೂ 100 ಬಾರಿ ಅಭಿನಂದನೆ ನನ್ನದು. ಈ ಹಿಂದೂ ಸಮಾಜವನ್ನು ನಡೆಸೋದು ನಾವಲ್ಲ, ಮುಂದೆ ನೀವು. ಅದಕ್ಕೋಸ್ಕರ ಈ ಧರ್ಮದಲ್ಲಿ, ಈ ಸಂಸ್ಕೃತಿಯಲ್ಲಿ, ಜೀವನ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡುವಂಥ ಒಂದು ದೊಡ್ಡ ಗುಂಪು ಇವತ್ತು ಇಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ಸೇರಿದೆ. 1000 ವರ್ಷದ ಆಕ್ರಮಣ ನಮ್ಮ ದೇಶದ ಮೇಲೆ. ಮೊಘಲರು ಬಂದರು, ಆಮೇಲೆ ಇಂಗ್ಲೀಷರು ಬಂದರು, ಅವರನ್ನೆಲ್ಲ ಎದುರಿಸಿಬಿಟ್ಟಿದೆ. ಸಮಸ್ಯೆ ಬಂದಿರೋದು ನಮಗೆ ಕಾಂಗ್ರೆಸ್ಸಿನಿಂದ ಸಮಸ್ಯೆ ಬಂದಿರೋದು. ಕಾಂಗ್ರೆಸ್ ನಮ್ಮನ್ನು ನಿರ್ವೀರ್ಯರನ್ನಾಗಿ ಮಾಡಿತು, ದುರ್ಬಲರನ್ನಾಗಿ ಮಾಡಿತು, ಹೇಡಿಗಳನ್ನಾಗಿ ಮಾಡಿತು ನಮ್ಮನ್ನು. ಇಡೀ ದೇಶದ ಜನ ನಂಬಿಕೊಂಡಿದ್ದರು ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡುವಂಥ ಒಂದು ಸಂಘಟನೆ ಕಾಂಗ್ರೆಸ್ ಆಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟು ಸ್ವಾತಂತ್ರ್ಯ ಪಡಿಬೇಕು ಅಂತ ಯೋಚನೆ ಮಾಡಿದ್ದು. ಆದರೆ ಹಾಗೆ ಆಗಲಿಲ್ಲ. ಮಧ್ಯದಲ್ಲಿ 1906ರಲ್ಲಿ ಮುಸಲ್ಮಾನರ ಪರವಾಗಿ ನಿಂತಂಥ ಮುಸ್ಲಿಂ ಲೀಗ್ ಪ್ರಾರಂಭ ಆಯಿತು. ಹಿಂದೂಗಳೊಟ್ಟಿಗೆ ಅಥವಾ ರಾಷ್ಟ್ರಭಕ್ತರೊಟ್ಟಿಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಂಥ ಜನಗಳ ಜೊತೆಯಲ್ಲಿ ಕಾಂಗ್ರೆಸ್ ಸೇರಿದೆ, ಮುಸಲ್ಮಾನರ ಜೊತೆಯಲ್ಲಿ ಸೇರಿತು. ಮುಸಲ್ಮಾನರು
ಸೇರಿದಂತಹ ಪಕ್ಷ ಯಾವುದಿದೆ ಮುಸ್ಲಿಂ ಲೀಗ್, ಅದು ಪಾಕಿಸ್ತಾನದ ಬೇಡಿಕೆ ಇಟ್ಟಿತ್ತು. ಅದಕ್ಕೆ ಬೆಂಬಲವಾಗಿ ಇವರು ನಿಂತ್ಕೊಂಡ್ರು. ಅದು ಪ್ರಬಲ ಆಗ್ತಾ ಹೋಯಿತು. ಇವರು ಅವರಿಗೆ ಏನು ಸಹಕಾರ ಕೊಡಬೇಕು ಅದನ್ನು ಕೊಡ್ತಾನೆ ಬಂದರು. ಕಾರಣ ಇವರಿಗೂ ಅಧಿಕಾರದ ಆಸೆ ಇತ್ತು. ಅವರಿಗೆ ಪಾಕಿಸ್ತಾನದ ಆಸೆ, ಇವರಿಗೆ ಅಧಿಕಾರದ ಆಸೆ. ಅದರ ಪರಿಣಾಮ ದೇಶ ವಿಭಜನೆ ಆಯಿತು, ದೇಶ ತುಂಡಾಯಿತು. ಅಂದರೆ ಒಂದು ಕಡೆಯಲ್ಲಿ ಮುಸ್ಲಿಂ ಲೀಗ್, ಒಂದು ಕಡೆಯಲ್ಲಿ ಕಾಂಗ್ರೆಸ್, ಮಧ್ಯದಲ್ಲಿ ಹಿಂದೂ ಚಟ್ನಿಯೇ ಆದ. ಅವನಿಗೇನು ಮಾಡಲಿಕ್ಕೆ ಆಗಲೇ ಇಲ್ಲ. ಇವತ್ತು ದೇಶ ಸ್ವಾತಂತ್ರ್ಯ ಬಂದು 76 ವರ್ಷಗಳಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಈಗಲೂ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರು ಇದ್ದಾರೆ, ಅಥವಾ ಅವರಿಗೆ ಬೆಂಬಲ ಕೊಡುವಂಥವ್ರು ಇದ್ದಾರೆ. ಇಲ್ಲಿ ಅವರಿಗೆ ಕುಮ್ಮಕ್ಕು ಕೊಡುವಂಥ ಕಾಂಗ್ರೆಸ್ ಇದೆ. ಯಾವುದಾದ್ರು ದೇಶದಲ್ಲಿ ಆ ದೇಶದ ವಿರೋಧಿ ಘೋಷಣೆಯನ್ನು ಕೂಗಿದರೆ ಅವರನ್ನು ದೇಶ ವಿರೋಧಿ ಕಾನೂನಿನ ಪ್ರಕಾರ ಅವರನ್ನು ಜೈಲಿಗೆ ಹಾಕ್ತಾರೆ. ಇಲ್ಲಿ ಜೈಲಿನಲ್ಲಿ ಇದ್ದಂಥವರನ್ನು ಬಿಡಿಸಿ ತರ್ತಾರೆ. ಆ ರೀತಿ ಕಾಂಗ್ರೆಸ್ ನಡ್ಕೊಂಡೇ ಬಂತು. ಮುಸ್ಲಿಂ ಲೀಗ್ ಅಂತ ಪಕ್ಷ, ದೇಶ ವಿಭಜನೆ ಮಾಡಿದಂಥ ಪಕ್ಷ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣ ಅದು ನಿರ್ಮೂಲನ ಆಗಬೇಕಾಗಿತ್ತು. ಅದಕ್ಕೆ ಮತ್ತೆ ಕುಮ್ಮಕ್ಕು ಕೊಡ್ತಾ ಬಂದರು. ಅದರ ಪರಿಣಾಮ ಮೊನ್ನೆ ಒಂದು ತಿಂಗಳ ಹಿಂದೆ ಕೇರಳದಲ್ಲಿ ಮುಸ್ಲಿಂ ಲೀಗಿನ ಸಮ್ಮೇಳನ, ಮೆರವಣಿಗೆ. ಆ ಮೆರವಣಿಗೆಯಲ್ಲಿ ಅವರು ಏನು ಹೇಳಿದರು ಅಂತ ಕೇಳಿದರೆ, ಹಿಂದೂಗಳನ್ನು ಅವರ ದೇವಸ್ಥಾನದ ಎದುರೇ ಕೊಂದು ನೇತು ಹಾಕ್ತೇವೆ ಅಂತ ಹೇಳಿದರು. ಸಾರ್ವಜನಿಕವಾಗಿ ಹೇಳಿದರು. ಅದೇನು ಗುಟ್ಟಿನಲ್ಲಿ ಮನೆಯೊಳಗೆ ಕೂತು ಅಥವಾ ಅವರು ಯಾವುದೋ ಒಂದು ಮೀಟಿಂಗ್ನೊಳಗೆ ಮಾತಾಡಿರೋದಲ್ಲ, ಸಾರ್ವಜನಿಕವಾಗಿ ಹೇಳಿದರು. ಪ್ರತಿಕ್ರಿಯೆ ಏನು? ಭಾರಿ ಚೆನ್ನಾಗಿತ್ತು. ಇವರ ನಾಯಕ ಅಂತ ಹೇಳುವಂಥ ರಾಹುಲ್ ಗಾಂಧಿಯವರು ಅಮೇರಿಕಕ್ಕೆ ಹೋಗಿದ್ದರು. ಅಮೇರಿಕಕ್ಕೆ ಹೋದ ಮೇಲೆ ಅಮೇರಿಕದಲ್ಲಿ ಅವರು ಪ್ರಶ್ನೆ ಕೇಳಿದರು, ನೀವು ಜಾತ್ಯತೀತ ಅಂತ ಹೇಳ್ತೀರಾ? ಒಬ್ಬ ಜಾತೀಯ ಒಂದು ಪಕ್ಷ ಮುಸ್ಲಿಂ ಲೀಗಿನ ಜೊತೆಯಲ್ಲಿ ಸ್ನೇಹ ಬೆಳೆಸಿದ್ದೀರಾ ಅಂತ. ಆಗ ಅವರು ಹೇಳಿದರೆ, ಅದನ್ನು ಜಾತಿ ಅಂತ ಹೇಳುವಂಥ ಯಾವುದೇ ಪ್ರಶ್ನೆ ಬರುವುದಿಲ್ಲ. ಅದು ಅಂದರೆ ಅದು ಜಾತ್ಯತೀತ ಪ್ರಶ್ನೆ ಅಂತ. ಹಿಂದೂಗಳ ವಿರೋಧವಾಗಿ ಮಾತಾಡಿದ್ದು, ಹಿಂದೂಗಳನ್ನು ಕೊಂದು ನೇತಾಡಿಸಬೇಕು ದೇವಸ್ಥಾನದ ಎದುರು ಅಂತ ಹೇಳಿರುವಂಥದ್ದು, ಹಿಂದೂಗಳ ವಿರುದ್ಧನೇ ಕಳೆದ 1 ಶತಮಾನದಿಂದ ಕೆಲಸ ಮಾಡ್ತಾ ಬಂದಿರುವಂಥ ಪಕ್ಷ. ಅದು ಕಾಂಗ್ರೆಸ್ಸಿನವರಿಗೆ ಅದು ಜಾತ್ಯತೀತ ಅಂತ ಅನ್ನಿಸ್ತದೆ. ಇತ್ತೀಚೆಗೆ ನೀವೆಲ್ಲ ಕೇಳಿದ್ದೀರಾ, ಒಬ್ಬ ಕರುಣಾನಿಧಿ ಅಂತ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದರು ತುಂಬ ವರ್ಷ. DMK ಪಕ್ಷಕ್ಕೆ ಸೇರಿದವರು. ಅದಾದ ಮೇಲೆ ಅವರ ನಂತರ ಅವರ ಮಗ ಸ್ಟಾಲಿನ್ ಅಂತ ಬಂದ. ನೋಡಿ ಎಂಥವರ ಹೆಸರಿಡ್ತಾರೆ ಅಂತ. ಲಕ್ಷ ಜನರನ್ನು ಕೊಂದು ಕೊಲೆ ಮಾಡಿ ನಾಶ ಮಾಡಿದಂಥ ಒಬ್ಬ ವ್ಯಕ್ತಿಯ ಹೆಸರನ್ನು ಇಲ್ಲಿ ಒಬ್ಬ ಮುಖ್ಯಮಂತ್ರಿ ಅದನ್ನು ಇಟ್ಕೊಳ್ತಾನೆ. ಅವನಪ್ಪ ಅದನ್ನೇ ಇಟ್ಟಿದ್ದಾನೆ. ಅವನ ಮಗ ಉದಯ ರವಿ, ಅವನು ಮಂತ್ರಿ. ಆ ಮಂತ್ರಿಯು ಒಂದು ಕಂತ್ರಿ ಬುದ್ಧಿಯನ್ನು ತೋರಿಸಿದ. ಮೊನ್ನೆ ಅವನು ಹೇಳಬೇಕಾದ್ರೆ ಸನಾತನ ಧರ್ಮ ಅದನ್ನು ನಾಶ ಮಾಡ್ತೇನೆ ಅಂತ ಹೇಳಿದ. ಪಕ್ಕ ತಪ್ಪಿ ಕೆಲವರು ಹೇಳ್ತಾರೆ ಅಂತ ಕೇಳಿದರೆ ಪುನಃ ಅವನ ಅಂತ ಹೇಳಿದೆ, ಇಲ್ಲ ನಾಶನೇ ಮಾಡ್ತೇನೆ ನಾನು. ಅದು ಡೆಂಗ್ಯೂ ಇದ್ದ ಹಾಗೆ, ಅದು ಕೊರೋನಾ ವೈರಸ್ ಇದ್ದ ಹಾಗೆ, ಹೀಗೆ ಹುಚ್ಚು ಮಾತಾಡಿದ. ಅದರ ಬಗ್ಗೆ ಯಾರಾದರೂ ಮಾತಾಡಿದರೆ ಇವರು? ಕಾಂಗ್ರೆಸ್ ಏನಾದ್ರು ಹೇಳ್ಕೊಂಡಿತ್ತ? ಕಾಂಗ್ರೆಸ್ ಏನಾದ್ರು ಹೇಳ್ಕೊಂಡಿಲ್ಲ. ಅದರ ಪರವಾಗಿ ನಿಂತ್ಕೊಂಡ್ರು. DMK ಪಕ್ಷನೇ ಅದು ಹಿಂದೂ ವಿರೋಧಿ ಪಕ್ಷ. ನಿಮಗೆ ನೆನಪಿದೆಯೇನ? ಕೆಲವರಿಗೆ ಹಳೆ ತಲೆಯವರಿಗೆ ನೆನಪಿರ್ಬೋದು. ಮಂಗಳೂರಲ್ಲಿ ಒಂದು ದೊಡ್ಡ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ದೊಡ್ಡ ಫ್ಲೆಕ್ಸ್ ಹಾಕಿದ್ರು. ಅದರಲ್ಲಿ ಉತ್ತರದ ರಾಮ ಅವ ದೇಶದ್ರೋಹಿ,
ದಕ್ಷಿಣದ ರಾವಣ ಅವ ನಮಗೆ ದೇವರು ಅಂತ. ಸ್ವಲ್ಪ ಸಮಯ ಆದ ಮೇಲೆ ಅವರಿಗೆ ಗೊತ್ತಾಯಿತು ಈ ರಾವಣ ಬ್ರಾಹ್ಮಣ ಅಂತ, ಅವ ಕ್ಷತ್ರಿಯ ಅಂತ. ಅದಾದ ಮೇಲೆ ಅದನ್ನು ಬದಲು ಮಾಡಿದರು. ಇಂಥ ಜನ ಇವತ್ತು ಹಿಂದೂ ವಿರೋಧಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನೊಬ್ಬ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಹಿಂದೂ ಅಂದರೆ ಅದು ಅಸಹ್ಯ ಅಂತ, ಅದು ಅತ್ಯಂತ ಕೆಟ್ಟದದು ಅಂತ. ಇನ್ನೊಬ್ಬರು ನಮ್ಮ ಗೃಹ ಮಂತ್ರಿ ಹೇಳ್ತಾರೆ ಹಿಂದೂ ಯಾವಾಗ ಹುಟ್ಟಿದ್ದು ಅಂತ ಗೊತ್ತಿಲ್ಲ ಅಂತ. ಒಳ್ಳೆಯದದು ಅಂತ. ಯಾವ ಧರ್ಮಕ್ಕೆ ಹುಟ್ಟು ಇದೆ ಅದು ಸಾಯ್ತದೆ, ಹುಟ್ಟು ಯಾವುದಕ್ಕಿಲ್ವ ಅದು ಸಾವಿಲ್ಲ ಅದಕ್ಕೆ. ಅದಕ್ಕೋಸ್ಕರ ಹಿಂದೂ ಸಮಾಜ ಯಾವಾಗ ಹುಟ್ಟಿದ್ದು ಅಂತ ಗೊತ್ತಿಲ್ಲ, ಅದು ಸಾಯುವ ದಿನವೂ ಇಲ್ಲ. ಆದರೆ ಯೋಚನೆ ಬೇಕಲ್ಲ, ಏನೋ ಹೇಳಲಿಕ್ಕೆ ಹೋಗಿ ಏನೋ ಒಂದು ಆಗ್ತದೆ. ಹೆಸರು ಪರಮೇಶ್ವರ, ಈಶ್ವರ ಮಾರಾಯ. ಅವರ ಹೆಸರಲ್ಲಿ ಇಟ್ಟುಕೊಂಡು ಹಿಂದೂ ಸಮಾಜಕ್ಕೆ ವಿರೋಧವಾಗಿ ಮಾತಾಡುವಂಥ ಪ್ರಯತ್ನ ಈ ದೇಶದಲ್ಲಿ ನಡೆದಿದೆ. ಅದಕ್ಕೆ ಕಾಂಗ್ರೆಸ್ ಕುಮ್ಮಕ್ಕು ಕೊಡ್ತಾ ಇದೆ. ಗಣೇಶನ ಉತ್ಸವ ಅದೊಂದು ಅದ್ಭುತವಾದ್ದು. ಗಣೇಶನ ಕಲ್ಪನೆಯೇ ಅದ್ಭುತ. ಅದು ಗಣೇಶ ಎಲ್ಲ ಕೆಟ್ಟದನ್ನು ನಾಶ ಮಾಡುವಂಥ, ಅಡ್ಡಿಗಳನ್ನು ನಿವಾರಣೆ ಮಾಡುವಂಥ ಮೊದಲ ದೇವರು. ಬೆಳಿಗ್ಗೆ ಯಾವ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಗಣೇಶನಿಗೆ ಮೊದಲು, ಅದಾದ ಮೇಲೆ ಅವನ ಅಪ್ಪ ಈಶ್ವರನಿಗೆ, ಆಮೇಲೆ ಪಾರ್ವತಿಗೆ, ಆಮೇಲೆ ಉಳಿದ ದೇವರಿಗೆ. ವಿಘ್ನ ನಿವಾರಕ ಅವನು ಅಂತ. ಸರ್ವವ್ಯಾಪಿ ಅವನು. ಇಡೀ ಜಗತ್ತಿನಲ್ಲಿದ್ದಾನೆ ಗಣೇಶ. ಇಂಡೋನೇಷ್ಯಾದಲ್ಲಿ ಮುಸಲ್ಮಾನರು 195 ಜನ ಮುಸಲ್ಮಾನರು. ಆದರೆ ಅಲ್ಲಿಯ ದೇಶದ ನೋಟಿನ ಮೇಲೆ ಗಣೇಶನ ಚಿತ್ರ ಇದೆ. ಮುಸಲ್ಮಾನರು ಇರುವಂಥ ದೇಶ, ಆ ದೇಶದ ನೋಟಿನ ಮೇಲೆ ಗಣೇಶನ ಚಿತ್ರವನ್ನು ಹಾಕ್ಕೊಂಡಿದ್ದಾರೆ. ಅಮೇರಿಕದ ಅಧ್ಯಕ್ಷ ಅದ್ದ, ಹಿಂದಿನ ಅಧ್ಯಕ್ಷ, ಅವನ ಕೋಟಿನ ಒಳಗೆ ಗಣೇಶನ ಒಂದು ಮೂರ್ತಿ. ಒಬ್ಬಳು ಗಗನಯಾತ್ರಿ ಉಪಗ್ರಹದಲ್ಲಿ ಮೇಲೆ ಹಾರಿದ್ಲು. ಹಾರಬೇಕಾದ್ರೆ ಅವಳ ಕೈಯಲ್ಲಿ ಒಂದು ಗಣೇಶನ ಮೂರ್ತಿ. ಬರೇ ಭೂಮಿ ಮೇಲಲ್ಲ, ಜಗತ್ತಿನ ಆಕಾಶದ ಮೇಲೆಯೂ ಗಣೇಶ ಇದ್ದಾನೆ. ಅಂಥ ಸರ್ವಶ್ರೇಷ್ಠ ಗಣೇಶ ಅವನು. ಅವನನ್ನು ಎಲ್ಲಿ ಕೂತ್ಕೊಳ್ಳಿಸ್ತೀರೋ ಅಲ್ಲಿ ಪವಿತ್ರ. ಸಂತೋಷ. ಇಲ್ಲೊಬ್ಬರು ಅಮೀನ್ರಿದ್ದಾರೆ. ಅಮೀನ್ರು ಅಂದರೆ ನಾಯಕ ಅಂತ ಗೊತ್ತಾ? ಅಮೀನ ಪಂಡ ನಾಯಕ ಏನು ಲೆಕ್ಕ. ಅವರ ಹೆಸರು ಜಯ ಕರ. ಅವರಿಗೆ ಜಯ ಆಗ್ತದೆ. ಈಗ ಪ್ರಭಾರ ಆಗಿದ್ದಾರೆ, ಮುಂದೆ ಜಯ ಸಿಗಬೇಕಲ್ಲ, ಆವಾಗ ಕರ ಏನಾದ್ರು ಮಾಡಬೇಕು. ಮಾಡೋದೇನು ಅಂತ ಕೇಳಿದರೆ ಗಣೇಶನಿಗೆ ಅವಕಾಶ ಕೊಡೋದು. ಗಣೇಶನಿಗೆ ಅವಕಾಶ ಕೊಟ್ಟರೆ ಅವರಿಗೂ ಜಯ ಇದೆ, ಎಲ್ಲರಿಗೂ ಜಯ ಇದೆ. ಒಳ್ಳೆ ಮನುಷ್ಯ, ನನಗೆ ಪರಿಚಯ ಇದೆ ಅವರನ್ನು. ಒಳ್ಳೆ ಮನುಷ್ಯ, ನನಗೆ ಪರಿಚಯ ಇದೆ. ನಾನು ಈಗ ಬಂದಾಗ ಸುದ್ದಿ ಕೇಳಿದೆ, ದೀಲೆ ತೊಂದರೆ ಇಜ್ಜಿ ಅಂಥೇಳಿ. ಯಾಕೆಂದರೆ ತೊಂದರೆಯನ್ನು ನಿವಾರಣೆ ಮಾಡುವವನವನು. ಅದಕ್ಕೋಸ್ಕರ ಅಲ್ಲಿ ಇಡಬೇಕು. ನಾವೇನು ಹೊಸದಾಗಿ ಇಡಲಿಕ್ಕೆ ಕೇಳ್ತಾ ಇಲ್ಲ. ನಾವು ಕೆಲವು ವರ್ಷಗಳಿಂದ ನಾವು ಅಲ್ಲೇ ಇಡ್ತಾ ಇದ್ದೇವೆ, ಅಲ್ಲೇ ಪೂಜೆ ಮಾಡ್ತಾ ಇದ್ದೇವೆ. ನಾನು ಅದಕ್ಕೆ ಹೇಳಿದೆ, ಎಲ್ಲಿ ಪೂಜೆ ಮಾಡಿದರೆ ಅಲ್ಲಿ ಒಳ್ಳೇದಾಗ್ತದೆ ಅಂತ. ಅದಕ್ಕೋಸ್ಕರ ಮಂಗಳ ಆ ಮಂಟಪದಲ್ಲಿಟ್ಟರೆ ಇಡೀ ಆ ಯೂನಿವರ್ಸಿಟಿಗೆ ಮಂಗಳ ಆಗ್ತದೆ ಅಂತ. ನಾವು ಗಣೇಶನ ಪೂಜೆ ಮಾಡೋದು ಯಾರೋ ಸ್ವಂತ ಸುಖಕ್ಕೋಸ್ಕರ ಅಲ್ಲ, ನಾವು ಎಲ್ಲರ ಸುಖಕ್ಕೋಸ್ಕರ. ಬೆಳಗ್ಗೆ ಎದ್ದು ಮನೆಯಲ್ಲಿ ಪೂಜೆ ಮಾಡೋದು ಸ್ವಂತ ಸುಖಕ್ಕೆ, ಸಾರ್ವಜನಿಕವಾಗಿ ಪೂಜೆ ಮಾಡೋದು ಎಲ್ಲರ ಸುಖಕ್ಕೋಸ್ಕರ. ಅದಕ್ಕೋಸ್ಕರ ಎಲ್ಲರ ಸುಖ ಸಿಗಬೇಕು ಅಂತ ನಾವು ಯೋಚನೆ ಮಾಡೋದು. ಒಂದು ಸ್ವಲ್ಪ ಅದರ ಹಿಂದೆ ನಮ್ಮ ಶಾಸಕರಿದ್ದಾರೆ ಅಂತ ಕಾಣ್ತದೆ. ಶಾಸಕರು ಇದ್ದಾರಾ ಅಂತ ಒಂದು ಸಂಶಯ ನನಗೆ. ಎದುರಿನಲ್ಲಿ ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು. ನಿನ್ನೆಲ್ಲ ಮೊನ್ನೆ ಸಾಮರಸ್ಯದ ಬಗ್ಗೆ ಮಾತಾಡಿದರು ಅವರು. ನಾವೆಲ್ಲ ಒಟ್ಟಾಗಿರಬೇಕು ಅಂತ. ಅದರಲ್ಲಿ ಗಣೇಶ ಬೇರೆ. ಹಾಗಾದರೆ ಗಣೇಶ ಬೇರೆ ಅಲ್ಲ. ತುಂಬ ನಮ್ಮ ದೇವಸ್ಥಾನಗಳಿಗೆ ಅದಕ್ಕೆ ಇದಕ್ಕೆಲ್ಲ ಹೋಗ್ತಾರೆ. ಯಾಕೆ ಹೋಗ್ತಾರೋ ಗೊತ್ತಿಲ್ಲ, ಅಂತೂ ಹೋಗ್ತಾರೆ. ನಾಡ್ದು ಗಣೇಶ ಸುಖ ಹೋಗ್ಬೋದು. ಇಲ್ಲಿ ಗಣೇಶ ಇಟ್ಟರೆ ಏನು ಸಮಸ್ಯೆ ಏನು? ಇದಕ್ಕೆ ರಾಜಕೀಯ ಬೆರೆಸಬೇಡಿ ಅಂತ. ಇದು ರಾಜಕೀಯ ಬೆರೆಸ ಆಗುವಂಥದ್ದಲ್ಲ. ಇದೊಂದು ಧಾರ್ಮಿಕ ಕಾರ್ಯಕ್ರಮ, ಒಂದು ರಾಷ್ಟ್ರೀಯ ಕಾರ್ಯಕ್ರಮ.
ಬರೇ ಧಾರ್ಮಿಕ ಕಾರ್ಯಕ್ರಮ ಅಂದರೆ ಯಾರೋ ಕೆಲವರಿಗೆ ಮಾತ್ರ ಅಂತಲ್ಲ, ಈ ದೇಶದಲ್ಲಿದ್ದಂಥ ಎಲ್ಲರಿಗೂ ಸಂಬಂಧಪಟ್ಟವನು ಗಣೇಶ ಅಂತ. ಅದಕ್ಕೋಸ್ಕರ ತಿಲಕರು ಒಂದು 150 ವರ್ಷಗಳ ಹಿಂದೆ ಗಣೇಶನನ್ನು ಮನೆಯಿಂದ ಹೊರಗೆ ತಂದು ರಸ್ತೆಗೆ ಅವರು ತಂದುಬಿಟ್ರು. ಯಾಕೆ ಅಂತ ಕೇಳಿದರೆ, ಗಣೇಶನನ್ನು ಪೂಜೆ ಮಾಡಿದರೆ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಅಂತ. ಎಲ್ಲ ಜಾತಿ, ಭಾಷೆ, ಪ್ರಾಂತ, ಪಕ್ಷ ಇದೆಲ್ಲವನ್ನು ಬಿಟ್ಟು ಆರಾಧನೆ ಮಾಡಿದರೆ ಅದು ಗಣೇಶನಿಗೆ. ಅದಕ್ಕೋಸ್ಕರ ಗಣೇಶನ ಆರಾಧನೆಯನ್ನು ಸಾರ್ವಜನಿಕವಾಗಿ ತಂದಂಥವರು ಅವರು ಲೋಕಮಾನ್ಯ ಬಾಲಗಂಗಾಧರ ತಿಲಕರು. ಅದಕ್ಕೋಸ್ಕರ ಎಲ್ಲ ಜನ ಒಟ್ಟಾಗಿ ಒಂದು ದೇವರನ್ನು ದೇಶಕ್ಕೋಸ್ಕರ ಆರಾಧನೆ ಮಾಡೋದಿದ್ದರೆ, ಇಡೀ ಸಮಾಜಕ್ಕೋಸ್ಕರ ಆರಾಧನೆ ಮಾಡೋದಿದ್ದರೆ ಅದು ಗಣೇಶ ಅಂತ. ಅದಕ್ಕೋಸ್ಕರ ಎಲ್ಲರೂ ಇದಕ್ಕೆ ಬೆಂಬಲ ಕೊಡಬೇಕು, ಎಲ್ಲರೂ ಬೆಂಬಲ ಕೊಡಬೇಕು. ಹೇಳಿ ಕೇಳಿ, ಈಗ ಅವರು ಸ್ಪೀಕರ್ ಅಂದರೆ ಎಲ್ಲರನ್ನು ಒಳ್ಳೆಯದಾಗಿ ನೋಡೋದು ಅಂತ ಲೆಕ್ಕ. ಅದಕ್ಕೋಸ್ಕರ ಈಗ ಅವರು ಸ್ಪೀಕರ್ ಮಾಡಬೇಕು, ಮಾತಾಡಬೇಕು, ಗಣೇಶನಲ್ಲೇ ಇಡಿ ಅಂತ ಮಾತಾಡಬೇಕು. ಅವರು ಮಾತಾಡ್ತಾರೆ ಅಂತ ನನಗೆ ವಿಶ್ವಾಸ, ನಂಬಿಕೆ. ಗಣೇಶನನ್ನು ಅಲ್ಲಿ ಇಡುವುದೇ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲವೇ ಇಲ್ಲ. ಯಾರು ಏನೇ ಹೇಳಿದರೂ ಎಂಥದ್ದಾದರೂ ಕೂಡ ನಾಡ್ದು 19ನೇ ತಾರೀಕಿಗೆ ಗಣೇಶನ ಪ್ರತಿಷ್ಠಾಪನೆ, ಅದು ಮಂಗಳ ಆಡಿಟೋರಿಯಂನಲ್ಲಿ ವಿಶ್ವವಿದ್ಯಾಲಯದೊಳಗೆ ಅದು ನಡೆಯುತ್ತೆ. ಅದಕ್ಕೆ ಅಮೀನವರು ಸಹಕಾರ ಮಾಡಬೇಕು. ಈ ರಾಜ್ಯದ ಅಮೀನವರು ಅಂದರೆ ಸ್ಪೀಕರ್ ಅವರು ಬೆಂಬಲ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಹಿಂದುತ್ವಕ್ಕೆ ಜಗತ್ತಿನಲ್ಲಿ ಭಾರಿ ದೊಡ್ಡ ಒಂದು ಸ್ಥಾನ ಸಿಗ್ತಾ ಇದೆ. ಈಗ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಅವರು ಇಂಗ್ಲೆಂಡಿನಲ್ಲಿ ಭಾಷಣ ಮಾಡುವಾಗ, ಭಾರತಕ್ಕೆ ಬಂದಾಗಲ್ಲ, ಇಂಗ್ಲೆಂಡ್ನಲ್ಲಿ ಭಾಷಣ ಮಾಡುವಾಗಲೇ ಹೇಳಿದ್ರು, ನಾನು ಹಿಂದೂ ಅಂತ ನನಗೆ ಭಾರಿ ಹೆಮ್ಮೆ ನನಗೆ ಅಂತ. ಅದು ನನ್ನನ್ನು ಉಳಿಸಿದೆ, ನನ್ನನ್ನು ಬೆಳೆಸ್ತಾ ಇದೆ. ನಾನೇನಾದ್ರು ಕೆಲಸ ಮಾಡಬೇಕು ಅಂತ ಆದರೆ ಬೆಳಿಗ್ಗೆ ಆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಬಂದು ನಾನು ಮಾಡ್ತೇನೆ, ಕೆಲಸವನ್ನು ಮಾಡ್ತೇನೆ, ಅದರಲ್ಲಿ ಯಶಸ್ಸು ಸಿಗ್ತದೆ ನನಗೆ ಅಂತ ಹೇಳಿದರು. ಈಗ ನಿನ್ನೆಲ್ಲ ಮೊನ್ನೆ ಅವರು ಭಾರತಕ್ಕೂ ಬಂದಿದ್ದರು. ಭಾರತಕ್ಕೆ ಬಂದಾಗ ಪುನರುಚ್ಚಾರ ಮಾಡಿದರು. ಒಬ್ಬ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಅವರು ಹೇಳ್ತಾರೆ, ನಾನೊಬ್ಬ ಹಿಂದೂ, ನನಗೆ ಅದು ಹೇಳೋದ್ರಲ್ಲಿ ಹೆಮ್ಮೆ ಇದೆ ಅಂತ. ಭಾರತದಲ್ಲಿದ್ದವರಿಗೆ ಅನ್ನಿಸ್ಬೇಡ, ನಮಗೆ ಕೂಡ ಹಿಂದೂ ಅಂತ ಹೇಳುವಂಥದ್ದು ಒಂದು ಹೆಮ್ಮೆಯ ವಿಷಯ ಆಗೋದು ಬೇಡ? ಅದು ಜಗತ್ತಿನ ಜನ ನಾನು ಅದಕ್ಕೆ ಹೇಳ್ತೇನೆ, ಎಲ್ಲ ಜನ ಅದನ್ನು ಮೆಚ್ಚಿಕೊಳ್ತಾರೆ, ನಾವು ಯಾಕೆ ಮೆಚ್ಚಿಕೊಳ್ಬಾರ್ದು? ಹಿಂದುತ್ವ ಈ ದೇಶದ ಒಂದು ರಾಷ್ಟ್ರೀಯತ್ವ, ಅದು ಹಿಂದುತ್ವ ಈ ದೇಶದ ಒಂದು ತತ್ವ, ವಿಚಾರ ಎಲ್ಲವದು. ಅದಕ್ಕೋಸ್ಕರ ಹಿಂದೂ ಚಿಂತನೆಗಳೇನಿದೆ ಅದು ರಾಷ್ಟ್ರೀಯ ಚಿಂತನೆಗಳು. ಅದರಲ್ಲಿ ಯಾರೊಬ್ಬ ದೂರ ಯಾರೊಬ್ಬ ಹತ್ತಿರ ಅಂತ ಆ ಪ್ರಶ್ನೆ ಇಲ್ಲವೇ ಇಲ್ಲ. ಅದರ ಪ್ರಶ್ನೆ ಬಂದಿರುವಂಥದ್ದು ಹಿಂದೂ ಸಮಾಜ ಯಾಕೆ ಹೀಗೆ? ಸಮಸ್ಯೆ ಇರೋದು ಹಿಂದೂ ಸಮಾಜದಲ್ಲಿ. ಹಿಂದೂ ಸಮಾಜ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಯೋಚನೆ ಮಾಡ್ತೇವಾ? ಯೋಚನೆ ಮಾಡದಿದ್ದರೆ ಇವತ್ತಿನ ಸ್ಥಿತಿ ಬಂದುಬಿಡ್ತದೆ. 1951ರಲ್ಲಿ ನಾವು 97% ಜನ ಇದ್ದೀವಿ ನಾವು. ಈಗ 75 ವರ್ಷಗಳ ನಂತರ ನಾವು 97 ಇದ್ದಂಥವ್ರು 79 ಆಗಿದ್ದೇವೆ ನಾವು. ನಾನು ಉಳ್ಳಾಲದವರಿಗೆ ನಾನೇನಾದ್ರು ಅದನ್ನು ವಿಶೇಷವಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಸಂಖ್ಯೆ ಗೊತ್ತಿಲ್ಲದೆ ಕಡಿಮೆ ಆಗಿದೆ. ಯಾವ್ಯಾವ ಪ್ರದೇಶದಲ್ಲಿ ಕಡಿಮೆ ಆಯಿತು ಒಂದು ಬಾರಿ, ಆ ಎಲ್ಲ ಪ್ರದೇಶಗಳು ಪಾಕಿಸ್ತಾನ ಆಯಿತು ಅಥವಾ ಬಾಂಗ್ಲಾದೇಶ ಆಯಿತು. ಅದಕ್ಕೋಸ್ಕರ ಹಿಂದೂ ಸಂಖ್ಯೆಯನ್ನು ಉಳಿಸಿಕೊಳ್ಳುವಂಥ ಅವಶ್ಯಕತೆ ಮೊದಲಿದೆ ನಮಗೆಲ್ಲರಿಗೂ. ಹಿಂದೂ ಉಳಿದರೆ ಮಾತ್ರ ಈ ದೇಶ ಉಳಿತದೆ. 140.8 ಕೋಟಿ ಜನ ಒಂದೂವರೆ ತಿಂಗಳ ಹಿಂದೆ. ಜಗತ್ತಿನ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶ ಅಂದರೆ ಅದು ಭಾರತ. ಇವತ್ತು ಚೀನಾ ಅಲ್ಲ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೆ ಹೇಗೆ ಹೆಚ್ಚಾಗ್ತಾ ಇದೆ ಅಂತ ಕೇಳಿದರೆ ಅದಕ್ಕೆ ಡೆಮೋಗ್ರಾಫಿಕ್ ಚೇಂಜ್ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ವ್ಯತ್ಯಾಸ ಆದಂಥ ಜನಗಣತಿ ಅದು. ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ, ಉಳಿದವರ ಸಂಖ್ಯೆ ಹೆಚ್ಚಾಗಿದೆ. ಆಗ ನಾನು ಹೇಳಿದೆ 97 ನಾವಿದ್ದೆವು, 2.5 ಮುಸಲ್ಮಾನರಿದ್ದರು, ಅರ್ಧ ಕ್ರಿಶ್ಚಿಯನ್ರಿದ್ದರು. ಈಗ ನಾವು 79ಕ್ಕೆ ಬಂದೇವೆ. ಅವರು 2.5 ಇದ್ದಂಥವರು 20-22 ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಒಂದು 32-33% ಅವರಿದ್ದಾರೆ. ಒಂದು 10-11%
ಕ್ರಿಶ್ಚಿಯನ್ರಿದ್ದಾರೆ. ನಾಡಿದ್ರೆ ನಮ್ಮ ದೇಶ ಉಳಿಯುತ್ತಾ? ನಮ್ಮ ದೇಶವಾಗಿ ಉಳಿಯುತ್ತಾ? ಎಲ್ಲಿ ಹೆಚ್ಚಾಗಿದೆ ಅಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿದೆ. ಇನ್ನು ಉಳಿದಂಥ ಜಗತ್ತಿನ ದೇಶಗಳಲ್ಲಿ ಅದೇ ಪರಿಸ್ಥಿತಿ ಇದೆ. ಇಂಗ್ಲೆಂಡ್ ಹೆಚ್ಚು ದಿವಸ ಉಳಿದಿಲ್ಲ, ಫ್ರಾನ್ಸ್ ಉಳಿದಿಲ್ಲ, ಜರ್ಮನಿ ಉಳಿದಿಲ್ಲ. ಎಲ್ಲೆಲ್ಲಿ ಅವರ ಸಂಖ್ಯೆಗಳು ಹೆಚ್ಚಾಗಿದೆಯೋ ಅಲ್ಲಿ ಎಲ್ಲ ಕಡೆಯಲ್ಲೂ ಅಡಿಮೇಲು ಮಾಡುವಂಥ ಒಂದು ಪ್ರಯತ್ನ ಇವತ್ತು ಜಗತ್ತಿನಾದ್ಯಂತ ಕಾಣ್ತಾ ಇದೆ ನಮಗೆ. ಭಾರತ ಅದಕ್ಕೆ ವಿಭಿನ್ನ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಗೊಂದಲ ಯಾಕೆ? ಗಣೇಶನನ್ನು ಕೂತ್ಕೊಳಿಸಿದ್ದಾರೆ, ಆ ಗಣೇಶನ ಕೂತ್ಕೊಳಿಸೋಕೆ ಬೇಡ ಅಂತ ಗೊಂದಲ ಯಾಕೆ? ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳದ ಕಾರಣ ಗೊಂದಲ ಇರುವಂಥ. ಹಿಂದೂ ಸಮಾಜದಲ್ಲೇ ಕೆಲವರು ರಾಜಕೀಯಕ್ಕೋಸ್ಕರ ಯಾರ್ಯಾರಿಗೆ ಬೆಂಬಲ ಮಾಡಿದರ ಪರಿಣಾಮ ಇದು ಕಾಣ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಅವರ ಮಕ್ಕಳು ಹಿಂದೂಗಳಾಗಿರುವುದು ಬೇಡವಾ? ಮುಂದಿನ ದಿನಗಳಲ್ಲಿ ಅವರು ದೇವರ ಪೂಜೆ ಮಾಡೋದು ಬೇಡವಾ? ದೇವರ ಅರ್ಚನೆ ಮಾಡೋದು ಬೇಡವಾ? ರಾಜಕೀಯ ಲಾಭಕ್ಕೋಸ್ಕರ ಮಾತ್ರ ಯಾರ್ಯಾರಿಗೋ ಹಿಂದೂ ವಿರೋಧಿಗಳಿಗೆ ಬೆಂಬಲ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಬೇಕಾ? ನಾವು ಯೋಚನೆ ಮಾಡಬೇಕಾದ್ದು ಅಲ್ಲಿ ಅಂತ. ಹಿಂದೂ ಸಮಾಜ ಯೋಚನೆ ಮಾಡಬೇಕಾದ್ದು ಆ ಕಾರಣಕ್ಕೋಸ್ಕರ. ಹಿಂದುತ್ವ ಉಳಿಬೇಕು. ನಾವು ಯಾರಿಗೂ ನಾಶ ಮಾಡಲಿಕ್ಕೆ ಹೊರಟಿಲ್ಲ. ನಾವು ಇವತ್ತಿನವರೆಗೆ ನಮ್ಮ ಚರಿತ್ರೆಯಲ್ಲಿ ಯಾರಿಗಾದರೂ ಅನ್ಯಾಯ ಮಾಡಿದೆ ಇದೆಯೋ, ಆಕ್ರಮಣ ಮಾಡಿದ್ದು ಇತಿಹಾಸನೇ ಇಲ್ಲ. ನೀವು ಕೇಳಿ, ಯಾವುದಾದ್ರು ಒಂದು ಮಸೀದಿಯನ್ನು ಅಥವಾ ಯಾವುದಾದ್ರು ಒಂದು ಚರ್ಚನ್ನು ನಾವು ಉದ್ಧ್ವಸ್ತಗೊಳಿಸಿದ ಇತಿಹಾಸ ಇಲ್ಲ. ಯಾವುದೋ ಒಂದು ಕುರಾನನ್ನು ಅಥವಾ ಬೈಬಲನ್ನು ಹೊತ್ತಿಸಿದ ಇತಿಹಾಸ ಇಲ್ಲ. ನಮಗೆ ಅದು ಅಗತ್ಯವೇ ಇಲ್ಲ. ನಮಗೆ ಈ ದೇಶದಲ್ಲಿರುವಂಥ, ಈ ಜಗತ್ತಿನಲ್ಲಿರುವಂಥ ಎಲ್ಲರನ್ನೂ ಒಳ್ಳೆಯವರನ್ನಾಗಿ ನೋಡುವಂಥ ದೃಷ್ಟಿಕೋನ ಹಿಂದೂ. ಅದಕ್ಕೋಸ್ಕರ ವಿವೇಕಾನಂದರು ಅವತ್ತು ಅಮೇರಿಕಾದಲ್ಲಿ ಹೇಳಿದ್ರಲ್ಲ, ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಅಮೇರಿಕಾದಲ್ಲಿದ್ದಂತಲ್ಲಿಗೆ ಹೋಗಿ ಈ ಮನುಷ್ಯ ಹೇಳಿರುವಂಥದ್ದು, ನಾವೆಲ್ಲರೂ ಒಬ್ಬ ದೇವನ ಮಕ್ಕಳು ನಾವೆಲ್ಲರೂ ಅಂತ. ನಮ್ಮಲ್ಲಿ ಎಲ್ಲರಲ್ಲಿ ಕೂಡ ದೈವತ್ವದ ಅಂಶ ಇದೆ. ಅದು ಬಿಳಿ ಇರಲಿ, ಕಪ್ಪಿರಲಿ, ಅಮೇರಿಕ ಇರಲಿ, ಆಸ್ಟ್ರೇಲಿಯಾ ಇರಲಿ, ಆಫ್ರಿಕಾ ಇರಲಿ, ಜಪಾನ್ ಇರಲಿ ಅಥವಾ ಇಂಗ್ಲೆಂಡ್ ಇರಲಿ, ಎಲ್ಲ ಕಡೆಯಲ್ಲಿ ಶ್ರೀಮಂತ ಇರಲಿ, ಬಡವ ಇರಲಿ, ನಾವೆಲ್ಲರೂ ಒಂದು ಅಂತ ಹೇಳುವಂಥದ್ದು ಜಗತ್ತಿಗೆ ಸಾರಿ ಇರುವಂಥದ್ದು ಅದು ಭಾರತ. ಇದು ಉಳಿದರೆ ಮಾತ್ರ ಜಗತ್ತು ಉಳಿತದೆ, ನೆನಪಿಟ್ಟುಕೊಳ್ಳಿ. ನಾನು ತುಂಬ ಬಾರಿ ಹೇಳಿದ್ದೇನೆ. ಈಗ ಭಜನೆ ಮಾಡಿದರು ನಮ್ಮ ಮನೆಯಲ್ಲಿ ಏನಾದ್ರು ಒಂದು ಸತ್ಯನಾರಾಯಣ ಪೂಜೆಯೋ ಒಂದು ಶನಿ ಪೂಜೆ ಮಾಡಿದ ಮೇಲೆ ಕೊನೆಯಲ್ಲಿ ನಮ್ಮ ಪುರೋಹಿತರು ಅವರು ಪ್ರಸಾದವನ್ನು ಹಿಡ್ಕೊಂಡು ಎಲ್ಲರಿಗೂ ಕೊಟ್ಟಾದ ಮೇಲೆ ಪ್ರಸಾದವನ್ನು ಹಿಡ್ಕೊಂಡು ಮನೆ ಯಜಮಾನತಿ ಮತ್ತು ಮಕ್ಕಳು ಬನ್ನಿ ಅಂತ ಹೇಳ್ತಾರೆ. ಬನ್ನಿ ಅಂತ ಹೇಳಿದ ಮೇಲೆ ಅವರು ಹೇಳಿರೋದು, ನೀವು ಮಾಡಿದಂಥ ಪೂಜೆಯಿಂದ ದೇವರಿಗೆ ಸಂತೃಪ್ತಿ ಆಗಿದೆ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಮೊದಲನೇದ್ದು. ಎರಡನೇದು, ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತ ಎರಡನೇದ್ದು. ಮೂರನೇದು, ನಿಮ್ಮ ಮನೆಯಲ್ಲಿರುವಂಥ 4 ಕಾಲಿನ ಪ್ರಾಣಿಗಳಿಗೆ ಒಳ್ಳೆಯದಾಗಲಿ ಅಂತ. ನಾಲ್ಕನೇದ್ದು ಹೇಳಿರುವಂಥದ್ದು, ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದರೆ ಜಗತ್ತಿನಲ್ಲಿರುವಂಥ ಸುಮಾರು 740 ಕೋಟಿ ಜನಕ್ಕೆ ಒಳ್ಳೆಯದಾಗಲಿ ಅಂತ. ಸತೀಶರು ಪೈಸೆ ಕೊಟ್ಟದ್ದು ಪುರೋಹಿತರಿಗೆ. ಪುರೋಹಿತರು ಹೇಳಿದ್ರೆ ಇಡೀ ಜಗತ್ತಿನ ಜನಕ್ಕೆ ಒಳ್ಳೆಯದಾಗಲಿ ಅಂತ. ಜನಕ್ಕೆ ಮಾತ್ರ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಹೇಳುವಂಥ ಏಕೈಕ, ಅಂದರೆ ಎಲ್ಲ ಇಡೀ ಜಗತ್ತಿನ ಹಿತವನ್ನು ನೋಡ್ತಾ ಇರುವಂಥ ಏಕೈಕ ಧರ್ಮ ಅದು ಹಿಂದೂ ಧರ್ಮ ರೀ. ನಾವು ಹುಟ್ಟಿರುವಂಥದ್ದು ನಾವು ಸೌಭಾಗ್ಯ. ನಾವು ಯಾರೂ ತಲೆ ತಗ್ಗಿಸಬೇಕಾದಿಲ್ಲ. ಹಿಂದೂ ಅಂದರೆ ತಲೆ ತಗ್ಗಿಸಿ ಹೋಗುವಂಥ ಪರಿಸ್ಥಿತಿ ಅಲ್ಲ. ಅದನ್ನು ನೆನಪು ಮಾಡಿಕೊಳ್ಳಿ. ನಾವು ಎಂಥ ಹಿರಿಯರು ನಮ್ಮ ಹಿಂದೆ ಇದ್ದಾರೆ, ಅವರ ಸಾಧನೆಗಳೇನು, ಅವರ ಚಿಂತನೆಗಳೇನು. ನೀವು ಮುಸಲ್ಮಾನರ ಹತ್ರ ಕೇಳಿ, ಯಾರಿಗೆ ಒಳ್ಳೇದಾಗಬೇಕು ಅಂತ ಕೇಳಿದರೆ ಅವ್ರೇನು ಹೇಳ್ತಾರೆ? ಅಲ್ಲನ್ನು ಪೂಜೆ ಮಾಡೋರಿಗೆ ಮಾತ್ರ ಒಳ್ಳೇದು. ಅದಕ್ಕೋಸ್ಕರ ಎಲ್ಲ ಜೀವನ ಮಾಡೋದವರು, ಅದಕ್ಕೋಸ್ಕರ ಹಸುಗಳನ್ನು ಕತ್ತರಿಸೋದವರು. ಕ್ರಿಶ್ಚಿಯನ್ರ ಹತ್ರ ಕೇಳಿ, ಯೇಸುವನ್ನು ಪೂಜೆ ಮಾಡಿದವರಿಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳಿದ್ರು. ಇದರ ಮತಾಂತರ ಯಾಕೆ ಮಾಡೋದವರು? ಮೋಸದ, ವಂಚನೆ, ಬಲಾತ್ಕಾರದ ಯಾಕೆ ಮತಾಂತರ ಯಾಕೆ? ಯಾವ ದೇವರನ್ನು ಪೂಜೆ ಮಾಡಿದರೆ ಒಳ್ಳೆಯದಾಗಲಿ ಅಂತ ಹೇಳುವನು ಯಾರು? ಜಗತ್ತಿನ ನಾವು ಮಾತ್ರ. ಅದಕ್ಕೋಸ್ಕರ ಇವತ್ತು ಗಲಾಟೆಗಳು, ಗೊಂದಲಗಳು, ಯುದ್ಧಗಳು ಇದೆಲ್ಲ ನಡೀತಾ ಇರುವಂಥ ದೇವರ ಹೆಸರಿನಲ್ಲಿ ನಡೀತಾ ಇರುವಂಥದ್ದು. ನಾನು ಮಾಡಿದ್ದೇ ಕ್ರಮ, ಆ ಕ್ರಮವನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕಂತ ಹೇಳುವಂಥ ಸರ್ವಾಧಿಕಾರಿ ಮನೋಭಾವನೆ ಯಾವುದಿದೆ ಅದು ಉಳಿದವರ ಹತ್ರ ಇದೆ, ನಮ್ಮ ಹತ್ರ ಇಲ್ಲ. ನಾವು ಯಾವಾಗ ಬೇಕಾದ್ರೂ ದೇವರನ್ನು ಪೂಜೆ ಮಾಡ್ಬೋದಲ್ವಾ? ಯಾವ ದೇವರನ್ನು ಪೂಜೆ ಮಾಡ್ಬೋದಲ್ಲ? ಯಾವ ಕಡೆಗೆ ಮುಖ ಮಾಡಿಯೂ ಪೂಜೆ ಮಾಡ್ಬೋದಲ್ವಾ? ಯಾವ ಹೆಸರಿನಲ್ಲಿಯೂ ಪೂಜೆ ಮಾಡ್ಬೋದಲ್ವಾ? ಯಾವ ಹೊತ್ತಿನಲ್ಲಿಯೂ ಪೂಜೆ ಮಾಡ್ಬೋದಲ್ವಾ? ನೀವು ಅನೇಕ ಕಡೆಗಳಲ್ಲಿ ನೋಡಿರ್ತೀರಿ, ಒಂದೊಂದು ತಿಂಗಳು ಪೂಜೆ ಮಾಡ್ತಾರೆ. ರಾತ್ರಿ ಹಗಲು ಪೂಜೆ ಮಾಡ್ತೇವೆ ನಾವು. ನಮಗೇನು ಸಮಸ್ಯೆ ಆಗಲಿಲ್ಲ. ನಮಗೆ ದಿನದ 24 ಗಂಟೆಯಲ್ಲೂ ದೇವರಿದ್ದಾನೆ ಅಂತ ಹೇಳೋನು, ವಾರದ 7 ದಿವಸ ದೇವರಿದ್ದಾನೆ ಅಂತ ಹೇಳೋದು. ಶುಕ್ರವಾರ ಮಾತ್ರ ಅಲ್ಲ,
ಅದು ಆದಿತ್ಯವಾರ ಮಾತ್ರ ಅಲ್ಲ, ಸೋಮವಾರ ದೇವರಿಲ್ವಾ, ಗುರುವಾರ ದೇವರಿಲ್ವಾ? ಇದನ್ನೇ ಮಾರ್ಯಾರೆ ನಾವಿದನ್ನು ನೆನಪು ಮಾಡಿಕೊಡ್ತೇವ ಅಂತ. ಹಿಂದೂಗಳು ಎಂಥ ಸರ್ವಶ್ರೇಷ್ಠ ಜನಾಂಗ ಅಂತ ನಮಗೆ ನಮ್ಮನ್ನು ನೆನಪಾದರೆ ಆವಾಗ ಸಮಸ್ಯೆಗಳು ಪರಿಹಾರ ಆಗಿಬಿಡ್ತದೆ ನಮ್ಮ. ಅದಕ್ಕೆ ನಾನು ಹೇಳಿದ್ದು, ಈ ದೇಶದಲ್ಲಿ ಹಿಂದೂಗಳಾಗಿ ಈ ಮಣ್ಣಿನಲ್ಲಿ ಹುಟ್ಟಬೇಕಾದ್ರೆ ಹಿಂದಿನ ಅನೇಕ ಜನ್ಮದ ಪುಣ್ಯದ ಫಲ ನಾವು ಹಿಂದೂಗಳಾಗಿ ಹುಟ್ಟಿದ್ದು ಅಂತ ಇದೆ ಅಂತ ನಾವೆಲ್ಲರೂ ಪುಣ್ಯವಂತರು ನೆನಪಿಟ್ಕೊಳ್ಳಿ. ತಲೆ ತಗ್ಗಿಸಿ ಹೋಗಬೇಡಿ, ತಲೆ ಎತ್ತಿ ಎದೆ ಎತ್ತಿ ಹೋಗಬೇಕಾದಂಥ ಸಂಗತಿ. ಹಿಂದೂ ಅಂತ ಹೇಳೋದಕ್ಕೆ ನಾಚಿಕೆ ಪಡೆದು ಬೇಡ. ದುರ್ದೈವದಿಂದ ಯಾವುದೋ ರಾಜಕೀಯಕ್ಕೋಸ್ಕರ ಆ ಜಾತಿ ಈ ಜಾತಿ ಮತ್ತೊಂದು ಜಾತಿ ಇನ್ನೊಂದು ಜಾತಿ ಆ ಪಕ್ಷ ಈ ಪಕ್ಷ ಅಂತ ನಾವು ಹೇಳ್ತೇವಲ್ಲ, ಅದನ್ನೊಂದು ಸ್ವಲ್ಪ ಬದಿಗಿಡಿ. ನಾವೆಲ್ಲರೂ ಇವತ್ತು ಹಿಂದೂಗಳಾಗಿ ನಿಂತ್ಕೊಳ್ಬೇಕಾಗಿರುವಂಥ, ಜಾತಿ ವಿರೋಧಿ ಅಲ್ಲ ನಾನು. ಇವತ್ತು ಬೇಕಾಗಿರುವಂಥ ಅದೆಲ್ಲದಕ್ಕಿಂತ ಮೇಲೆ ಇರುವಂಥ ಹಿಂದುತ್ವದ ಭಾವನೆ. ಎಲ್ಲೇ ಏನೇ ಹಿಂದುತ್ವಕ್ಕೂ ತೊಂದರೆ ಆದರೂ ಅದರ ಎದುರು ನಿಂತುಕೊಂಡು ಯಶಸ್ವಿ ಮಾಡುವಂಥ ಕಾರ್ಯ ಅದು ಹಿಂದೂ ಮಾಡಬೇಕಾಗಿರೋ. ಆ ಹಿಂದೂ ಅಂತ ಅಂದುಕೊಳ್ಳೋದಕ್ಕೆ ವಿಶೇಷವಾಗಿ ತಾಯಂದ್ರ ಹತ್ರ ನಾನು ಕೇಳ್ಕೊಳ್ತೇನೆ, ನಮ್ಮ ಮನೆಯಲ್ಲಿ ಹಿಂದೂ ಚಿಂತನೆಗಳು ನಡೀಲಿ ಅಂತ. ನಮ್ಮ ಮನೆಯಲ್ಲಿ ರಾಮಾಯಣ ಮಹಾಭಾರತ ಇದೆಯಾ ಓದ್ತಾರ? ಭಗವದ್ಗೀತೆ ಯಾರು ಓದ್ತಾರ? ನಮ್ಮ ಮನೆಯಲ್ಲಿ ಭಜನೆ ನಡೀತಾ, ಇಲ್ಲೇ ನಡೀತು. ರವಿಯಣ್ಣ ಭಾರಿ ಸುಂದರವಾಗಿ ನಾನು ಹೇಳಿದ್ರೆ ಏರು ಮಾರ್ರೆ ಅವು ದೂರ ತೋಜ್ಜಂಕಿದೇನು ಏರು ಮಾರ್ಯಾರೆ ಅಂತ ಹೇಳಿದ್ರು, ಭಾರಿ ಸುಂದರವಾಗಿ ಹಾಡಿದ್ರಲ್ಲ. ನಡಿ ನಮ್ಮ ಮನೆಯಲ್ಲಿ ಭಜನೆ ಎಷ್ಟು ಮನೆಯಲ್ಲಿದೆ, ಭಜನೆಗೆ ಪುರುಸಂತಿಲ್ಲ. ಅಲ್ಲಿ ಧಾರಾವಾಹಿ ಅಲ್ಲಿ ಬರ್ಪಲ್ಲ ಬಿಯೆ ಬರ್ಬೇಕು ಒಟ್ಟು ಮುರಣಿ ಉಂಟುದುಂಟು ಇನ್ನು ಬಿರ ಶುರು ಮಲ್ಪುರ. ನಮಗೆ ಹುಚ್ಚು ಮಾರ್ಯಾರೆ. ಆ ಸಿನಿಮಾದವ್ರು ಏನೇನೋ ಹುಚ್ಚು ಮಾಡ್ತಾರೆ ಅಂತ ನಾವು ಅದಕ್ಕೆ ಬಲಿ ಹಾಕ್ತೇವೆ. ನಾವೇನು ಬೆಳಗ್ಗೆ ಎದ್ದು ನಮ್ಮ ದೇವರಿಗೆ ನಾವು ನಮಸ್ಕಾರ ಮಾಡುವಂಥ ಪದ್ಧತಿ ನಮ್ಮ ಮನೆಯಲ್ಲಿ ಇದೆಯಾ? ಊಟ ಮಾಡುವಾಗ ನಾವೇನಾದ್ರು ಆ ಅನ್ನಕ್ಕೆ ಒಂದು ನಮಸ್ಕಾರ ಮಾಡ್ತೇವೆ? ಅನ್ನ ಹೋಗಿದೆ ಈಗ, ಎಂಥದ್ದು ಬಂದಿದೆ? ರೈಸ್ ಬಂದಿದೆ. ಅದು ರೈಸುದಿಲ್ಲ, ಅದು ಬ್ಲ್ಯಾಕ್ ರೈಸಾ ವೈಟ್ ರೈಸಾ ಕೊಳಕು ಮಾರ್ಯಾರೆ ಅದು. ಅನ್ನ ಯಾಕೆ ಅಂತ ಕೇಳಿದರೆ, ಅನ್ನ ಅಂದರೆ ದೇವರು ನಮಗೆ ಅಂತ, ಅದು ಇಲ್ಲದೆ ಬದುಕಿಲ್ಲ ನಮಗೆ ಅಂತ. ಅದಕ್ಕೋಸ್ಕರ ಅನ್ನ ಅಂತ ಬರೀ ಅನ್ನ ಹೇಳಲಿಲ್ಲ, ಅನ್ನ ಬ್ರಹ್ಮ ಅಂತ ಹೇಳಿದೆವು ನಾವು. ಎಲ್ಲದರಲ್ಲಿ ದೇವರನ್ನು ಕಾಣುವಂಥ ಒಂದು ವಿಶಿಷ್ಟವಾದಂಥ ಒಂದು ಧರ್ಮ ಸಂಸ್ಕೃತಿ ನಮ್ಮದು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಈ ಪರಿಪಾಠವನ್ನು ಬೆಳೆಸ್ತೇವ. ನಾನು ಅದಕ್ಕೆ ಸೂರ್ಯಗೆ ಇವರಿಗೆ ಎಲ್ಲರಿಗೂ ಮಕ್ಕಳಿಗೆ ನಾನು ಧನ್ಯವಾದವನ್ನು ಹೇಳಿದ್ದು. ಮನೆಯಲ್ಲಿ ದಿನನಿತ್ಯ ಮಾಡಿ ಭಜನೆ ಮಾಡಿ. ಕೊನೆಗೆ ಹೇಳಬೇಕಾದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ಜೈ ಅಂತ ಹೇಳಿ, ಹಿಂದೂ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾನು ಈ ಕೆಲಸ ಮಾಡ್ತೇನೆ ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಸೇರಿದ್ದೇವೆ. ಒಂದು ಕಡೆಯಲ್ಲಿ ನಮ್ಮ ದೋಷಗಳು ಏನಿದೆ, ದುರ್ಬಲತೆಗಳು ಏನಿದೆ, ಅದನ್ನು ತೊಡೆದು ಹಾಕಿ ಮತ್ತೆ ತಲೆ ಎತ್ತಿ ಹೇಳುವ ಹಾಗೆ, ಹಿಂದೂ ಅಂದರೆ ನನಗೆ ಅಭಿಮಾನದ ಸಂಗತಿ, ಅದೊಂದು ಸ್ವಾಭಿಮಾನದ ಸಂಗತಿ ಅಂತ ಹೇಳುವ ರೀತಿಯಲ್ಲಿ ನಾವು ಎದ್ದು ನಿಲ್ತೇವ. ನಮ್ಮ ದೇಶ, ಈ ಮಣ್ಣು ಅದೊಂದು ಅತ್ಯಂತ ಪವಿತ್ರವಾದದ್ದು. ಮೊನ್ನೆ ಪ್ರಧಾನಮಂತ್ರಿಯವರು ಹೇಳಿಲ್ಲ ಅವರು ವ್ಯತ್ಯಾಸ ಮಾಡಿದರು. ರಿಪಬ್ಲಿಕ್ ಆಫ್ ಇಂಡಿಯಾ ತೆಗೆದು ರಿಪಬ್ಲಿಕ್ ಆಫ್ ಭಾರತ್ ಅಂತ ಎದ್ದಿತ್ತು ಇವ್ರದ್ದು. ಭಾರತ್ ತಪ್ಪ, ಅವರನ್ನು ಓಡಿಸಿ ಆಗಿದೆ ಮಾರಾಯರ ಇಂಗ್ಲೀಷರನ್ನು. ಇಂಗ್ಲೀಷರಿದ್ದ ಹೆಸರು ಅಂದರೆ ಮಾನಸಿಕವಾಗಿ ನಾವು ಇಂಗ್ಲೀಷರೇ ಇವತ್ತು ಕೂಡ. ಇವರ ಯಶಸ್ಸಿಗೆ ಕಾರಣ ಅಂತ ಹೇಳ್ತಾ ಇರುವಂಥ ಒಂದು ಜೋಡೋ ಯಾತ್ರೆ ಮಾಡಿದ್ರಲ್ಲ, ಅದಕ್ಕೆ ಇಂಡಿಯಾ ಜೋಡೋ ಅಂತ ಹೇಳಿದ್ರ, ಅದಕ್ಕೆ ಭಾರತ್ ಜೋಡೋ ಅಂತ ಹೇಳಿದರು. ನರೇಂದ್ರ ಮೋದಿಯವರು ಅಥವಾ ಕೇಂದ್ರ ಸರ್ಕಾರ ಅದನ್ನು ಭಾರತ್ ಅಂತ ಹೇಳಿದರೆ ಇವರಿಗೆ ಹೊಟ್ಟೆ ಉರಿ. ಇವರು ಇಂಡಿಯಾ ಅಂತ ಬರ್ಕೊಂಡಿದ್ದಾರೆ. ಮಧ್ಯದಲ್ಲಿ ಒಂದೊಂದು ಬುಟ್ಟು ಪಂಡ ಐ ಬೇತೆ, ಈ ಅನ್ನು ಬೇತೆ, ಡಿ ಬೇತೆ, ಐ ಬೇತೆ, ಎ ಬೇತೆ, ಅದು ಬೇತೆನೇ ಹಾಕಲಿ, ಒಂಜಿ ಜಜ್ಜೆ ಹಾಕಲಿ, ಬೇತೆನೇ ಪುನಃ ಹಾಕಲಿ, ಒಂಜಿ ಮಿಕ್ಸರ್ದ ಲೆಕ್ಕ, ಮಿಕ್ಸ್ಚರ್ದ ಲೆಕ್ಕ. ನಾನು ಭಾರತ ನಮಗೆ ಹೆಮ್ಮೆಯ ಸಂಗತಿ ಆಗಬೇಕಲ್ಲ. ದುರ್ದೈವ ನೋಡಿ, DMKನೂ ವಿರೋಧಿಸಿ ಮಾಡಿತು. ಆದರೆ DMK ಅಲ್ಲಿರುವಂಥ ಮದ್ರಾಸ್ ತೆಗೆದು ಅದನ್ನು ಚೆನ್ನೈ ಮಾಡಿತು. ಮಮತಾದವರು ವಿರೋಧ ಮಾಡಿದರು, ಅವರು ಕಲ್ಕತ್ತಾ ತೆಗೆದು ಕೋಲ್ಕತ್ತಾ ಮಾಡಿದರು.
ನಾವು ಹೇಳಿದೆ ಬೇರೆ ಬೇರೆ ಹೆಸರು ಅಂದರೆ ಸ್ವಾಭಿಮಾನ, ಅವರ ಜಾಗದ ಸ್ವಾಭಿಮಾನ ಇದೆ, ಇಡೀ ದೇಶದ ಸ್ವಾಭಿಮಾನ ಅಲ್ವ ಅದು ಭಾರತ ಅಂತ ಹೇಳುವಂಥದ್ದು. ಯಾವಾಗ ನಾವು ಆ ಮಾನಸಿಕತೆ, ಇಂಗ್ಲಿಷ್ ಮಾನಸಿಕತೆಯಿಂದ ಮತ್ತೆ ಭಾರತದ ಮಾನಸಿಕತೆಗೆ ನಾವು ಬರೋದು ಯಾವಾಗ? ಆ ಮಾನಸಿಕತೆಗೆ ಬರಲಿಕ್ಕೆ ನಮಗೆ ಆಶೀರ್ವಾದ ಕೊಡಬೇಕಾದ್ದು ಗಣೇಶ. ಅದಕ್ಕೋಸ್ಕರ ನಾವು ಗಣೇಶನನ್ನು ಪೂಜೆ ಮಾಡ್ತಾ ಇರೋ. ನಮಗೆ ಸದ್ಬುದ್ಧಿ ಕೊಡು ಅಂತ, ಸದ್ವರ್ತನೆ ಕೊಡು ಅಂತ, ನಾವೆಲ್ಲರೂ ಒಂದು ದಿಕ್ಕಿನಲ್ಲಿ ಹೋಗುವಂಥ ಒಂದು ಚಿಂತನೆಯನ್ನು ಕೊಡುವಂಥ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಗಣೇಶನ ಪೂಜೆ ಮಾಡ್ತೇವೆ, ಗಣೇಶನ ಆರಾಧನೆ ಮಾಡ್ತೇವೆ. ಮನೆ ಮನೆಯಲ್ಲಿ ಮಾಡುವುದು, ಸಾರ್ವಜನಿಕವೂ ಮಾಡಿ. ಮನೆ ಮನೆಯಲ್ಲಿ ಯಾವಾಗಲೂ ಮಾಡ್ತೇವೆ. ಸಾರ್ವಜನಿಕವಾಗಿ ಒಂದು ಕಡೆಯಲ್ಲಿ ಸೇರುವಂಥದ್ದಾಗಲಿ. ಅದಕ್ಕೆ ಇದೊಂದು ವಿದ್ಯಾಕ್ಷೇತ್ರ ಇದು. ನಾನು ಕೇಳಿದೆ, ಇದರ ಸ್ಟ್ಯಾಂಡರ್ಡ್ ಸ್ವಲ್ಪ ಕಡಿಮೆ ಆಗಿದೆ ಅಂತ. ಎಲ್ಲಿಲ್ಲ ಅಂತೆ, ಬೀಗ ಬಂದಿರೋ ಸೀಗ ಬಂದಿರೋ ಅಂತ ಅವರೇ ಸ್ಪೀಕರ್ ಹೇಳಿರೋದು. ಎಲ್ಲರ ಜವಾಬ್ದಾರಿ ಅಲ್ವಾ ಅದು? ಅದಕ್ಕೋಸ್ಕರ ಗಣೇಶನನ್ನು ಕೂತ್ಕೊಳಿಸಿ ಅಲ್ಲಿ ಬಂದು ಪ್ರಾರ್ಥನೆ ನೀವು ಮಾಡಿದರೆ, ಅಲ್ಲಿ ಬಂದು ಎಲ್ಲರೂ ಒಟ್ಟಾಗಿ ಯೋಚನೆ ಮಾಡಿದರೆ ಅದು ಎ ಆಗ್ತದೆ, A+ ಆಗ್ತದೆ. ಅಂಥ ಒಂದು ಮಂಗಳಕರವಾದಂಥ ಕಾರ್ಯ ನಡಿಬೇಕಾದರೆ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಈ ಒಂದು ಕಾರ್ಯಕ್ಕೆ, ದುರ್ದೈವ ಅನೇಕ ಕಾರ್ಯಕ್ಕೆ ನಾವು ಹೋರಾಟ ಬಂದಿರುವಂಥದ್ದೇ ಒಂದು ದುರ್ದೈವ. ಆದರೂ ಸುಮ್ಮನೆ ಕೂತ್ಕೊಳ್ಬೇಡಿ. ಏನು ಮಾಡಿದರೂ ನೀವೇನು ಮಾಡಿದರೂ ನಾವು ಒಪ್ಪಿಕೊಳ್ತೇವೆ ಅಂತ ಹೇಳುವಂಥ ಪ್ರಸಂಗ ಈ ದೇಶದಲ್ಲಿ ಬರಬಾರ್ದು. ನಮಗೆ 47ರ ಭೌತಿಕವಾದಂಥ ಒಂದು ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮೌಲ್ಯಗಳನ್ನು ಇಟ್ಟುಕೊಳ್ಳುವಂಥ ಸ್ವಾತಂತ್ರ್ಯ ನಮಗೆ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಮ್ಮ ಹೋರಾಟ ಇರುತ್ತೆ. ಗಣಪತಿ ನಿಮಿತ್ತ ಮಾತ್ರ ನಮಗೆ ನೆನಪಿಟ್ಕೊಳ್ಳಿ. ನಮ್ಮ ಧರ್ಮ ಹೇಳಲಿಕ್ಕೆ ಎಲ್ಲಿ ಅವಕಾಶ ಇದೆ, ನಮಗೆ ಸಂಸ್ಕೃತಿ ಹೇಳಲಿಕ್ಕೆ ಎಲ್ಲಿ ಅವಕಾಶ ಇದೆ? ಹಿಂದೂ ಶಬ್ದವನ್ನೇ ಉಪಯೋಗ ಮಾಡಬಾರ್ದು ಅಂತ ಹೇಳುವಂಥ ಸ್ಥಿತಿ ಈ ದೇಶದ ನಿರ್ಮಾಣ ಆದರೆ ಈ ದೇಶವಾಗಿ ಉಳಿಯುವುದು ಹೇಗೆ? ಅದಕ್ಕೋಸ್ಕರ ನಮ್ಮತನವನ್ನು ಉಳಿಸುವಂಥ, ಸ್ವಾಭಿಮಾನವನ್ನು ಉಳಿಸುವಂಥ, ಹೆಮ್ಮೆಯಿಂದ, ಗರ್ವದಿಂದ, ಗರ್ವ ಸೆ ಕಹೋ ಹಮ್ ಹಿಂದೂ ಹೈ ಅಂತ, ಅಹಂಕಾರ ಅಲ್ಲ ನಮ್ಗೆ, ಆದರೆ ಹೆಮ್ಮೆ ನಮಗೆ, ಗರ್ವ ನಮಗೆ ಹಿಂದೂ ಅಂತ ಹೇಳಲಿಕ್ಕೆ. ಆ ಭಾವನೆ ನಮ್ಮಲ್ಲಿ ನಿತ್ಯ ನಿರಂತರ ಜಾಗೃತಿ ಆಗಬೇಕು. ಆ ಜಾಗೃತಿ ಆಗುವ ದೃಷ್ಟಿಯಿಂದ ಒಂದು ಸಣ್ಣ ಅವಕಾಶ ಮಾಡಿ ಇವರು ಕೊಟ್ಟಿದ್ದರು. ಅವರಿಗೂ ಇಬ್ಬರಿಗೂ ಧನ್ಯವಾದಗಳು. ಇಲ್ಲರೆ ಇವತ್ತು ಇಲ್ಲಿ ಸೇರ್ಲಿಕ್ಕೆ ಇರಲಿಲ್ವಾ ಅಂತ ನನ್ನ ಅಂದಾಜು. ನಾವೆಲ್ಲರೂ ಸೇರಿ ಒಂದು ಸ್ವಲ್ಪ ಜನ ಅಂದರೆ ಯಾನು ಹಿಂದೂ ಅತ್ತ ಅಂತ. ಯಾವಾಗ ಹಿಂದೂಗಳಿಗೆ ಏನಂತ ಸಿಕ್ ಅಂತ ಹೇಳಿದರೆ ಅವರಿಗೆ ಯಾರು ಹೊಡಿಬೇಕು, ಯಾರು ಬೈಬೇಕು, ಆವಾಗ ಒಂದು ಅಂದ ಅಮ್ಮನ ಬಿಡುವಿಜಿ ಅಂತ, ಹಾಗೆ ಅಂದ ಬಿಡುವಿಜಿ ಅಂತ ಹೇಳಿದಾಗ ಒಂದಿಷ್ಟು ಜನ ನಾವು ಸೇರಿದ್ದೇವೆ. ಇದು ನಿತ್ಯ ನಿರಂತರ ಇರಲಿ. ಹಿಂದೂ ಅಂತ ಹೇಳುವಂಥ ಭಾವ ನಿತ್ಯ ನಿರಂತರ ಇರಬೇಕಾಗಿರುವಂಥದ್ದು. ಎಲ್ಲವನ್ನು ಯೋಚನೆ ಮಾಡಿ ಹಿಂದೂ ಸಮಾಜ ಮೇಲ್ತಾ ಇರುವಂಥ ಎಲ್ಲ ಆಘಾತಗಳು, ಅನ್ಯಾಯಗಳು ಎಲ್ಲವನ್ನು ಎದುರಿಸಲಿಕ್ಕೆ ಭಾರಿ ದೊಡ್ಡ ಸಮಸ್ಯೆ ಇಲ್ಲ. ಇವತ್ತು ನಾವು ಸುಮಾರು ಒಟ್ಟು ನಮ್ಮ ದೇಶದಲ್ಲಿ 80 ಕೋಟಿ ಜನ, 80% ಜನ ನಾವು ಇದ್ದಾಗ ಇವರೆಲ್ಲ ಯಾವುದು ಲೆಕ್ಕ ನಮಗೆ? ಯಾರನ್ನು ವಿರೋಧ ಮಾಡೋದಿಲ್ಲ. ನಾನು ಅದಕ್ಕೆ ಹೇಳಿದ್ದೆ, ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಆದರೆ ನಾವು ಒಂದಾದರೆ ಆವಾಗ ಎಲ್ಲವೂ ಆಗುತ್ತೆ. ಮುಂದಿನ ದಿನಗಳು ಒಂದು ನಿರ್ಣಾಯಕ ದಿನಗಳು. ಪ್ರಧಾನಮಂತ್ರಿಯವರು ಸಂಘದ ಸರಸಂಘ ಚಾಲಕರು ಅದನ್ನು ಹೇಳ್ತಾ ಇದ್ರು, ಮುಂದಿನ 25 ವರ್ಷ ಅದು ನಿರ್ಣಾಯಕ ವರ್ಷ ಅಂತ. ಅದು ನಿಮ್ಮ ಕೈಯಲ್ಲಿದೆ. ಇಲ್ಲಿರುವಂಥ ತರುಣಿಯರು ಯಾರಿದ್ದಾರೋ ನಿಮ್ಮ ಕೈಯಲ್ಲಿದೆ. 25 ವರ್ಷ ಹಾಗೆ ನಡೆಸ್ಕೊಂಡು ಹೋಗುವುದು ಅಂತ. ಅದಕ್ಕೋಸ್ಕರ ಎಲ್ಲರೂ ಎದ್ದಿದ್ದಾರೆ. ಈಗ ನಮ್ಮ ವಿರೋಧಿಗಳೆಲ್ಲರೂ ಎದ್ದಿದ್ದಾರೆ. ಒಂದು ಕಡೆಯಲ್ಲಿ ಆಕ್ರಮಣಕಾರಿ ಭಯೋತ್ಪಾದಕ ಮುಸಲ್ಮಾನರು ಇದ್ದಾರೆ, ಇನ್ನೊಂದು ಕಡೆ ಮತಾಂತರ ಮಾಡುವಂಥ ಕ್ರಿಶ್ಚಿಯನ್ರು ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಅಲ್ಲ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಹೇಳುವಂಥ ರೀತಿ ಇರುವಂಥ ಕಮ್ಯುನಿಸ್ಟ್ ಚಿಂತಕರು ಇದ್ದಾರೆ, ಬುದ್ಧಿಜೀವಿಗಳು ಅಂತ ಹೇಳುವಂಥವರು. ಇವರೆಲ್ಲರ ಮಧ್ಯದಲ್ಲಿ ಹಿಂದೂ ಸಮಾಜ ಮತ್ತೊಮ್ಮೆ ಎದ್ದು ನಿಲ್ಲಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೆ ನಾವೆಲ್ಲರೂ ಹಿಂದೂ ಅಂತ ಹೇಳುವಂಥ ಅಭಿಮಾನದಿಂದ ಹೇಳೋಣ. ಹಿಂದುವಿಗೆ ಏನೇ ಒಂದು ಸಣ್ಣ ಸಮಸ್ಯೆ ಆದರೂ ನಾವೆಲ್ಲರೂ ಒಟ್ಟಿಗೆ ನಿಲ್ಲೋಣ. ಯಾವುದೊಂದು ಲೌಜಿಕ ಆಯಿತು ತಲೆಬಿಸಿ ಮಾಡಬೇಡಿ, ಉಳಿದವ್ರ ಅಥವಾ ಅದನ್ನು ಬದಿಗೆ ಇಡಬೇಡಿ. ಇನ್ನೊಂದು ಮನೆಯಲ್ಲಾದರೂ ಅದು ನನ್ನ ಮನೆಯಲ್ಲೇ ಅಂತ ಯೋಚನೆ ಮಾಡಿಕೊಂಡು ಅದರ ವಿರುದ್ಧ ಹೇಗೆ ಹೋರಾಟ ಮಾಡೋದು. ಗೋಹತ್ಯೆ, ದಯವಿಟ್ಟು ಗೋವನ್ನು ಮಾರಬೇಡಿ ಮುಸಲ್ಮಾನರಿಗೆ. ಗೋವದ ನಮ್ಮದು, ಅದು ತಾಯಿ ಇದ್ದ ಹಾಗೆ. ಅದಕ್ಕೆ ನಮ್ಮ ಪೂಜೆ ಇರುವಂಥದ್ದು. ಮತಾಂತರಕ್ಕೆ ಅವಕಾಶ ಕೊಡಲೇಬೇಕು. ಯಾವ ಕಾರಣಕ್ಕೂ ನಮ್ಮವರು ಮತಾಂತರ ಆಗಬಾರ್ದು. ನಮ್ಮ ಧರ್ಮದ ಶ್ರೇಷ್ಠ ಧರ್ಮ ಇನ್ಯಾವುದಿಲ್ಲ. ಅದಕ್ಕೋಸ್ಕರ ಆ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಹಿಂದೂ ಸಮಾಜವನ್ನು ಉಳಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ಆ ಗಣೇಶ ನಮಗೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಕೆಲಸ ಮಾಡೋಣ. ಇವತ್ತಂತೂ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮೊನ್ನೆ ನಾನು ಮಂಚಿಗೆ ಹೋಗಿದ್ದೆ.
ಮಂಚಿಯಲ್ಲಿ ಕೆಲವು ಕಂಡುಗಳೆಲ್ಲ ಸೇರಿಬಿಟ್ಟು ಅವರನ್ನು ಕಂಡು ಅಂತ ಹೇಳೋದು ಒಳ್ಳೆಯದು ಅಂತ ಹಾಗೆ ಅನಿಸಿತು ನನಗೆ. ಸಾವರ್ಕರಿಗೆ ಒಬ್ಬಳು ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನ ಎಲ್ರಿಗೂ ಮಹಾಪುರುಷರಿಗೆ ಜೈಕಾರ ಆಗ್ತದಲ್ಲ, ಅಲ್ಲಿದ್ದಂಥ ಪಾಪ ಮಹಾತಾಯಿಗೆ ಅವರಿಗೆ ಗಾಂಧೀಜಿ ಕಿ ಜೈ, ನೆಹರು ಕಿ ಜೈ, ತಿಲಕ್ ಕಿ ಜೈ, ಸಾವರ್ಕರ್ ಕಿ ಜೈ ಹೇಳಬೇಕು ಅಂತ ಹೇಳಿಕೊಟ್ಟಿದ್ರು. ಸತ್ಯವನ್ನೇ ಹೇಳಿಕೊಟ್ಟಿದ್ದರು ಅವರು. ಅದು ಹೇಳಿದ್ದೆ ಈ ಕೆಲವು ಕಂಡುಗಳೆಲ್ಲ ಹೋಗಿ ಅಲ್ಲಿ ಗಲಾಟೆ ಮಾಡಿ ಅವ್ರ ಹತ್ರ ಕ್ಷಮೆ ಕೇಳುವಂಥ ಪರಿಸ್ಥಿತಿವರೆಗೆ ತಲುಪಿದೆ. ಇವತ್ತು ನೆನಪಿಟ್ಕೊಂಡು, ಸರ್ಕಾರಿ ಶಾಲೆ, ನಿಮ್ಮ ಅಪ್ಪನ ಶಾಲೆ ಅಲ್ಲ ಅದು, ಸರ್ಕಾರಿ ಶಾಲೆ ಅದು. ಸರ್ಕಾರಿ ಶಾಲೆಯಲ್ಲಿ ಹೋಗಿ ಒಂದು ಹೆಣ್ಣು ಮಗಳು ಒಬ್ಬಳು ಮುಖ್ಯೋಪಾಧ್ಯಾಯನ ಹತ್ರ, ಅಲ್ಲಿದ್ದಂಥ ಅಧ್ಯಾಪಕ ಹತ್ರ ಕ್ಷಮೆ ಕೇಳುವಲ್ಲಿವರೆಗೆ ಹೇಳಿದ್ದೇನು ಸಾವರ್ಕರ್ ಕಿ ಜೈ. ಸಾವರ್ಕರ್ನ ರೋಮ ಬೆಲೆ ಇಲ್ಲ ಈ ಕಂಡುಗಳಿಗೆ. ಅವರು ಹೋಗಿ ಮಾತಾಡ್ತಾರೆ, ದೇಶದ್ರೋಹಿಗಳು, ಧರ್ಮದ್ರೋಹಿಗಳು. ಎಂಥ ಶ್ರೇಷ್ಠ ಒಬ್ಬ ದೇಶಭಕ್ತ ಸಾವರ್ಕರ್. ಇಡೀ ಜೀವನವನ್ನು ದೇಶಕ್ಕೋಸ್ಕರ ಎಲ್ಲವನ್ನೂ ಕಳ್ಕೊಂಡ. ಅವರ BA ಡಿಗ್ರಿ ಹೋಯಿತು. ಅವರ ಅಕ್ಕ ಅಲ್ಲ, ಅವರ ಅತ್ತಿಗೆ, ಅವರ ಹೆಂಡತಿ, ಅವರ ಮಗ ಎಲ್ಲರನ್ನೂ ಕಳ್ಕೊಂಡ್ರಿ. ಬ್ಯಾರಿಸ್ಟರ್ ಒಂದು ದೊಡ್ಡ ಪದವಿ, ಅದನ್ನು ಕೊಡಲಿಲ್ಲ ಈ ಕಂಡರು ನಮಗೆ. ಅವರಿಗೆ ಅಂಥ ಸರ್ವಶ್ರೇಷ್ಠ 14 ವರ್ಷ 11 ವರ್ಷ ಕಾರಾಗೃಹವಾಸ. ಕಾರಾಗೃಹ ಅಂದರೆ ಸಾಮಾನ್ಯ ಅಲ್ಲ, ಕರಿನೀರಿನ ಶಿಕ್ಷೆ ಅಂತ ಅಂಡಮಾನ್ನಲ್ಲಿ. ಆ ಸಂದರ್ಭದಲ್ಲೇ ನೆಹರು ಮತ್ತು ಗಾಂಧೀಜಿಯವರಿಗೆ ಒಂದು ಮೆಲ್ಲಗೆ ಒಂದು ಸ್ವಲ್ಪ ಶಿಕ್ಷೆ ಕೊಟ್ಟು ಎಲ್ಲಿ ಇಟ್ಟದ್ದವರು ಅಂತ ಕೇಳಿದರೆ, ಇವರಿಗೆ ರಾತ್ರಿ ಹಗಲು ಕತ್ತಲೆ ಕತ್ತಲೆ ಕತ್ತಲೆ. ಇವರಿಗೆ ತೆಂಗಿನಕಾಯಿ ಸಿಪ್ಪೆ ನಾರು ತೆಗೆದು ಅದರಿಂದ ಹಗ್ಗ ಮಾಡುವಂಥದ್ದು, ಇಲ್ಲಾಂತಂದರೆ ಗಾಣಕ್ಕೆ ಎತ್ತು ಕಟ್ಟುತ್ತಾರೆ ಎಣ್ಣೆ ತೆಗಿಲಿಕ್ಕೆ. ಅದರ ಬದಲು ಇವರನ್ನೇ ಕಟ್ಟಿ ಇವರಿಗೆ ಬಾಸುಂಡೆಗಳು ಬಿದ್ದು ಇವರು ಅಂಥ ಕಷ್ಟದಲ್ಲಿ ರಾತ್ರಿ ಮಲಗಲಿಕ್ಕಿಲ್ಲ. ಎಲ್ಲ ಬೇಡಿಗಳು, ಕಾಲಿಗೆ ಕೈಗೆ ಬೇಡಿ ಇದ್ದಂಥ ಪ್ರಸಂಗ ಸಾವರ್ಕರದ್ದಾದರೆ, ಈ 2 ಜನ ಇದ್ರಲ್ಲ ಗಾಂಧಿ ಮತ್ತು ನೆಹರು, ಇವರನ್ನು ಜೈಲಿಗೆ ಹಾಕಿದ್ರು. ಎಲ್ಲಿ ಜೈಲು ಅಂತ ಕೇಳಿದರೆ ಆಗಾ ಖಾನ್ ಅಂತ ಒಬ್ಬ ಇದ್ದ. ಅವನ ರಿಸಾರ್ಟಿನಲ್ಲಿ ಮನಾಲಿಯಲ್ಲಿ ಇವರಿಗೆ ವ್ಯವಸ್ಥೆ. ಎಂಥ ಅವಸ್ಥೆ ಮಾರೆ. ದೊಡ್ಡವರಾರು ಹೇಳಿದ್ರು, ಅವರು ಮಹಾತ್ಮ ಆದರು, ಇವರು ಪ್ರಧಾನಮಂತ್ರಿ ಆದರು. ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಜೈಲಿಗೆ ಹೋದಂಥ ಒಬ್ಬ ದೇಶಭಕ್ತ ಇದ್ದರೆ ಅದು ಸಾವರ್ಕರ್. ಎಂಥ ಅನ್ಯಾಯ ಮಾಡಿದರು. ಅಂಥ ಸಾವರ್ಕರ್ನ ಹೆಸರು ಹೇಳೋದೇ ಪುಣ್ಯ. ಅದಕ್ಕೆ ನಾನು ಹೇಳಿದೆ, ಮುಸಲ್ಮಾನ್ ಹುಡುಗಿ ಯಾರು ಸಾವರ್ಕರ್ ಜೈ ಹೇಳಿದ್ದಂತ ಅವಳಿಗೆ ಪುಣ್ಯ ಸಿಕ್ಕಿದೆ ಅಂತ. ಅದನ್ನು ಉಳಿದವರು ಹೇಳಿದವರು ಪುಣ್ಯವಂತರಾಗಿದ್ದಾರೆ ಅಂತ. ನಾನು ಹೇಳಿದೆ, ಇಂಥ ಘಟನೆಗಳು ನಡೀತಾ ಇದ್ದಾಗ ಎಚ್ಚರಿಕೆ ವಹಿಸಿ ಅಂತ, ಜಾಗೃತರಾಗಿರಿ. ಇದನ್ನು ಎದುರಿಸುವಂಥ ತಾಕತ್ತು ಹಿಂದೂ ಸಮಾಜದಲ್ಲಿ ಬರಬೇಕು. ಅಥವಾ ಈ ರೀತಿ ಕೆಟ್ಟದಾಗಿ ಮಾತಾಡೋದಂಥ ಸ್ಥಿತಿ ಅದು ಉಳಿದಂಥ ಜನಗಳಿಗೆ, ದೇಶದ್ರೋಹಿಗಳಿಗೆ, ಧರ್ಮದ್ರೋಹಿಗಳಿಗೆ ಬಾರದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ಅಂಥ ಶಕ್ತಿ ಆ ಗಣೇಶ ನಮಗೆಲ್ಲರಿಗೂ ಕೊಡಲಿ. ನಾಡ್ದು 19ನೇ ತಾರೀಕಿಗೆ ಆದರೆ ಒಂದು ಸಲ ನಾನು ಬಂದು ಹೋಗ್ತೇನೆ ಗಣೇಶನ ಆಶೀರ್ವಾದ ಅಂತ ತಗೊಳ್ಳಿಕ್ಕೆ. ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತರಂ. ನಮ್ಮ ಒಂದು 2 ಸಣ್ಣ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಯಪಡಿಸಿ, ದಯಮಾಡಿ ಯಾರು ಕೂಡ ಹೋಗಬೇಡಿ. 2 ಮುಖ್ಯವಾದ ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಬೇಕಾದಂಥ ಒಂದು ಅಭಿಪ್ರಾಯ ನಮ್ಮ ವ್ಯಕ್ತಪಡಿಸ್ತಾ ಇದೆ. ಒಂದು, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೇವಲ ಒಬ್ಬರು ಉಪಕುಲಪತಿಗಳು ಅಥವಾ ಸರ್ಕಾರ ಬದಲಾಗಿರತಕ್ಕಂಥ ಕಾರಣವನ್ನಿಟ್ಟುಕೊಂಡು ಅಲ್ಲಿ ಸುಮಾರು ಈ ಪರಿಸರದಲ್ಲಿ 400 ಜನರು ಹೊರ ಗುತ್ತಿಗೆ ಔಟ್ಸೋರ್ಸಿಂಗ್ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ಉದ್ಯೋಗಗಳನ್ನ. ಅವರನ್ನ ಬಹಳ ಪಿತೂರಿಯಲ್ಲಿ ನಡೆಸಿಕೊಂಡು ಹಲವರನ್ನ ಈಗಾಗಲೇ ತೆಗೆಯುವಂಥ ಪ್ರಕರಣ ನಡೀತಾ ಇದೆ. ಆ ಕಾರ್ಯವನ್ನು ನಿಲ್ಲಿಸಬೇಕು. ಯಾಕಂದ್ರೆ ಈ ಹಿಂದೆ ಕುಲಪತಿಗಳು ಅಥವಾ ಯಾರು ಅಧಿಕಾರಿಗಳು ಅವರನ್ನ ನೇಮಕ ಮಾಡಿದ್ದಾರೆ, ಅವರ ಉದ್ಯೋಗಕ್ಕೆ ಯಾವುದೇ ರೀತಿಯ ತೊಡಕನ್ನ ಮಾಡಬಾರದು ಅಂತ ಒಂದು ಸೂಚನೆಯನ್ನು ಈ ಮೂಲಕ ಕೊಡ್ತಾ ಇದ್ದೇವೆ. ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ನಮ್ಮ ಈ ಕೊಣಾಜದ ಆಸುಪಾಸಿನ ನಾಗರಿಕರಿಗೂ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೂ ಯಾವುದೇ ಸಂಬಂಧ ಇಲ್ಲತಕ್ಕಂಥ ಒಂದು ನೆಲೆಯಲ್ಲಿ ಅವರು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯ ನಾಗರಿಕರ ಸಹಕಾರ ಇಲ್ಲದಿದ್ದರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಒಂದು ಸುಲಲಿತವಾಗಿ ಮುಂದಿನ ಕಾರ್ಯಗಳನ್ನು ಮಾಡಲಿಕ್ಕೆ ಖಂಡಿತ ಅಸಾಧ್ಯ ಅನ್ನತಕ್ಕಂಥ ಒಂದು ಎಚ್ಚರಿಕೆ ಕರೆಗಂಟೆಯನ್ನು ಕೂಡ ಕೊಡುತ್ತಾ, ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಕೊಣಾಜೆಯ ನಾಗರಿಕರಿಗೆ ಸಂಬಂಧ ಖಂಡಿತ ಇದೆ ಅನ್ನತಕ್ಕಂಥ ಎಚ್ಚರಿಕೆಯನ್ನ ಕೊಡುತ್ತಾ ಈ ಕಾರ್ಯಕ್ರಮವನ್ನ ಲತಾ ಕುಮಾರಿ ಅವರು ಧನ್ಯವಾದ ಸಮರ್ಪಣೆ ಮಾಡುವ ಮುಖಾಂತರ ಇದಕ್ಕೆ ಮುಕ್ತಾಯದ ಚುಕ್ಕೆ ನೀಡಬೇಕೆಂದು ವಿನಂತಿಯನ್ನು ಮಾಡ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಹೋರಾಟವನ್ನು ಮಾಡಿದಂತ ಏಕಮಾತ್ರ ಸಹೋದರಿ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅವರಿಗೊಮ್ಮೆ ಜೋರಾಗಿ ನಾವು ಚಪ್ಪಾಳೆಯನ್ನು ತಟ್ಟಬೇಕಾಗ್ತದೆ. ಜೈ ಶ್ರೀರಾಮ್. ಶ್ರೀ ಮಹಾಗಣಪತಿ ಭಕ್ತ ಸಮಿತಿಯವರ ಈ ಒಂದು
ಪ್ರಯತ್ನ ಅಂದ್ರೆ ಮಹಾಗಣಪತಿ ದೇವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಮಹಾಗಣಪತಿ ದೇವರು ನಮ್ಮ ಇಡೀ ಹಿಂದೂ ಸಮಾಜವನ್ನು ಇವತ್ತು ಅಸೈಗೊಳಿಯ ಮೈದಾನದಲ್ಲಿ ಒಂದು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಹಾಗಣಪತಿ ಸ್ವತಂತ್ರ ಪೂರ್ವದಲ್ಲಿಯೂ ಕೂಡ ಮಾಡಿರುವಂತಹದ್ದು ಹಿಂದೂಗಳನ್ನು ಮತ್ತು ಭಾರತೀಯರನ್ನು ಒಟ್ಟು ಮಾಡುವಂತಹ ಕೆಲಸ. ಈಗ ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂತಹ ಕೆಲಸವನ್ನು ಮಹಾಗಣಪತಿ ದೇವರು ಕೈಗೆತ್ತಿಕೊಂಡಿರುವಂತಹ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇದೆ. ಇವತ್ತೇನಿಲ್ಲಿ ಆಗಮಿಸಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮೆಲ್ಲರನ್ನು ಉದ್ದೇಶಿಸಿ ಈ ಹಿಂದೂ ಸಮಾಜವನ್ನು ಉದ್ದೇಶಿಸಿ ಮಾತನಾಡಿದಂತಹ ಮಾರ್ಗದರ್ಶನವನ್ನು ಮಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಗುರುಗಳ ಸ್ಥಾನದಲ್ಲಿರುವಂತಹ ಗುರುಗಳೇ ಆಗಿರುವಂತಹ ಕಲ್ಲರ್ಕ ಡಾಕ್ಟರ್ ಶ್ರೀ ಪ್ರಭಾಕರ್ ಭಟ್ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಇನ್ನೊಬ್ಬರು ಹಿರಿಯರಾಗಿರುವಂತಹ ನರಸುಗೌಡ ಇವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿ ನೆರೆದಿರುವಂತಹ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರುವಂತಹ ಈ ಒಂದು ಭಜನೆ ಕಾರ್ಯಕ್ರಮದ ಮೂಲಕ ಸಾಮೂಹಿಕ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಪರೋಕ್ಷವಾಗಿ ಆಗಿರ್ಬೋದು ಅಥವಾ ಇದರ ಮೂಲಕ ಮಾಡಿರುವಂತಹ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿದಂತ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹೊಸಕೊರಲಿ ಇರಬಹುದು ಅಥವಾ ಇನ್ನಿತರ ಎಲ್ಲ ಚಾನೆಲ್ನವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಾಂತಿ ಮಂತ್ರ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. बोलो भारत माता